ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮ ಸರಣಿಯ ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, 2014 ಸಂದರ್ಭದಲ್ಲಿ ಭಾರತದ ಪ್ರಧಾನಿಯ ಗದ್ದುಗೆ ನೇರಿದಂತಹ ನರೇಂದ್ರ ಮೋದಿಯವರ ಮೇಲೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು ಅಥವಾ ಇಡೀ ದೇಶ ಸಾಕಷ್ಟು ಭರವಸೆಗಳನ್ನು, ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ಯಾಕಂದರೆ ಸಾಕಷ್ಟು ಭರವಸೆಗಳನ್ನು ಹರಿಸಿಯೇ ಅಧಿಕಾರಕ್ಕೆ ಏರಿದವರು. ಒಂದು ಕಡೆ ರಾಮ ಮಂದಿರ ನಿರ್ಮಾಣ ಮಾಡ್ತೇನೆ, ಅದೇ ರೀತಿ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಗೊಳಿಸ್ತೇನೆ, ಅದೇ ರೀತಿ ತ್ರಿವಳಿ ತಲಾಖ್ ಇರ್ಬೋದು, ಸಮಾನ ನಾಗರಿಕ ಸಂಹಿತೆ ಇರ್ಬೋದು, ಎಲ್ಲ ವಿಚಾರಗಳನ್ನು ಜಾರಿ ಮಾಡ್ತೇನೆ, ಜೊತೆಯಲ್ಲಿ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತರ್ತೇನೆ ಅನ್ನುವಂತಹ ಒಂದು ಭರವಸೆಗಳನ್ನು ಇಟ್ಟಿದ್ರು. ಆದರೆ ಆ ಒಂದು ಅವಧಿಯ ಪ್ರಥಮಾರ್ಧದಲ್ಲಿ ಅಂತಹ ಯಾವುದೇ ರಾಜಕೀಯ ಸಾಹಸಕ್ಕೆ ಕೈ ಹಾಕಲಿಲ್ಲ. ಆದರೆ ದ್ವಿತೀಯ ಅರ್ಧದಲ್ಲಿ ನೋಟ್ ಅಮಾನ್ಯೀಕರಣ, ಅಂದರೆ 1,000 ಅದೇ ರೀತಿ 500 ಮುಖಬೆಲೆಯ ನೋಟ್ ಅಮಾನ್ಯೀಕರಣ ಇರ್ಬೋದು, GST ಇರ್ಬೋದು, ಆ ಬಳಿಕ ನಡೆದಂತಹ ಆ ಸರ್ಜಿಕಲ್ ಸ್ಟ್ರೈಕ್ ಇಡೀ ವಿಶ್ವದ ಗಮನವನ್ನು ಸೆಳೆಯಿತು. ಆದರೂ ಕೂಡ ಆ ಒಂದು ಅವಧಿ ಮುಗಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡಿದರು, ರಾಮ ಮಂದಿರ ಯಾಕೆ ನಿರ್ಮಾಣ ಆಗಿಲ್ಲ, ಅಥವಾ ಕಾಶ್ಮೀರದ ಆ 370ನೇ ವಿಧಿ ಯಾಕೆ ರದ್ದಾಗಲಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದರು. ಮುಂದಿನ ಚುನಾವಣೆ ಅಂದರೆ 2019 ಈ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದೇ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನರ ಮತವನ್ನು ಕೇಳಿದರು. ಮತ್ತೊಮ್ಮೆ ಬಹುಶಃ ಈ ಹಿಂದಿನ ಸಲಕ್ಕಿಂತಲೂ ಹೆಚ್ಚಿನ ಒಂದು ಸ್ಥಾನಗಳೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಏರಿದ್ರು ಎರಡನೆಯ ಅವಧಿಗೆ ನರೇಂದ್ರ ಮೋದಿಯವರು. ಆದರೆ ಈ ಒಂದು ಅವಧಿಯಲ್ಲಿ ಆರಂಭಿಕ 6 ತಿಂಗಳಲ್ಲೇ ಬಹಳಷ್ಟು ದಿಟ್ಟತನದ ನಿರ್ಧಾರಗಳನ್ನು ಕೈಗೊಂಡರು. ಒಂದು ಕಡೆ 370ರ ವಿಧಿಯನ್ನು ರದ್ದುಗೊಳಿಸಿದ್ರು. ಆ ನಂತರದಲ್ಲಿ ತ್ರಿವಳಿ ತಲಾಖ್ ಇರ್ಬೋದು, ಇದೀಗ ಪೌರತ್ವದ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದರು. 1955ರಿಂದಲೂ ಇದ್ದಂತಹ ಜಾರಿಯಲ್ಲಿದ್ದಂತಹ ಆ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತಂದರು. ಸಾಕಷ್ಟು ಚರ್ಚೆಗೆ ಒಳಪಟ್ಟಂತಹ, ಸಾಕಷ್ಟು ವಿವಾದಗಳಿಗೆ ಒಳಪಟ್ಟಂತಹ ನಿರ್ಧಾರಗಳಲ್ಲಿ ಇದು ಒಂದು. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ನಮ್ಮ ಟಿವಿಯ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದೀಗ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಶೆಟ್ಟಿ ಅವರು. ಅದೇ ರೀತಿ DYFIನ ರಾಜ್ಯಾಧ್ಯಕ್ಷರಾಗಿರುವಂಥ ಮುನೀರ್ ಕಾಟಿಪಳ್ಳ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ. ಇಬ್ಬರನ್ನು ಕೂಡ ನಿಮ್ಮರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮೊದಲಾಗಿ ನಿಮಗೆ ಕೇಳ್ತೇನೆ, 1955ರಿಂದಲೂ ಜಾರಿಯಲ್ಲಿದ್ದಂತಹ ಈ ಒಂದು ಕಾಯ್ದೆಗೆ ಮಸೂದೆ, ಅದು ಲೋಕಸಭೆಯಲ್ಲಿ ಮಂಡನೆಯಾಗಿ ಯಶಸ್ವಿಯಾಗಿ ಅನುಮೋದನೆಗೊಂಡಿದೆ, ರಾಜ್ಯಸಭೆಯಲ್ಲಿ ಕೂಡ ಅನುಮೋದನೆಗೊಂಡಿದೆ, ಇದೀಗ ಅದು ಕಾಯ್ದೆಯಾಗಿ ಮಾರ್ಪಾಟಾಗಿದೆ. ಈ ಪೌರತ್ವ ಕಾಯ್ದೆ ತಿದ್ದುಪಡಿ ಅಗತ್ಯ ಏನಿತ್ತು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಿಮ್ಮ ವಿರೋಧಿಗಳು ಅಥವಾ ಒಂದಷ್ಟು ಜನ ವರ್ಗ ಕೇಳ್ತಾ ಇದ್ದಾರೆ. ಈಗ ಮೊದಲೇದಾಗಿ ನಾನೀಗ ಇಂಟರ್ವ್ಯೂಗೆ ಬಂದದ್ದು, ನನ್ನ ಶಾಸಕನಾಗಿ ಮೊದಲ ಬಾರಿಗೆ ಇಲ್ಲಿಗೆ ಇಂಟರ್ವ್ಯೂಗೆ ಬರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಟಾಪಿಕ್ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್, ಬಹಳ ಮುಖ್ಯವಾದ ಟಾಪಿಕ್. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾನು ಸೋಷಿಯಲ್ ಮೀಡಿಯಾ ಮತ್ತು ಪೇಪರನ್ನು ನೋಡುವಾಗ ನಮ್ಮ ಯುವಕರನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿ ಬೇರೆ ಒಂದು ದಿಕ್ಕಿನಲ್ಲಿ ಹೋಗುವುದನ್ನು ನೋಡ್ತಾ ಇದ್ದೇನೆ. ಆ ದೃಷ್ಟಿಕೋನ ಇಟ್ಕೊಂಡು ನಮ್ಮಿಂದ ಆದಷ್ಟು ಎಕ್ಸ್ಪ್ಲನೇಷನ್ಸ್ ಏನನ್ನು ಕೊಡಬೇಕು ಅಥವಾ ಜನರನ್ನ ತಪ್ಪು ದಾರಿಗೆ ಹೋಗದಿದ್ದಾಗ ಹೇಗೆ ಮಾಡಬೇಕು, ಜವಾಬ್ದಾರಿ ಕೂಡ ತಮ್ಮ ಮೇಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಹ ಇದ್ರ ಬಗ್ಗೆ ಜಾಗೃತಿ ನನ್ನ ಸೈಡಿಂದ ನಾನು ಪೋಸ್ಟ್ಗಳನ್ನು ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ. ನನಗೆ ಫಸ್ಟಿಗೆ ಅದೆಲ್ಲ ಆರ್ಗ್ಯುಮೆಂಟ್ಗಿಂತ ಮುಂಚೆ ಈಗ ಈ ಗಲಾಟೆ ಆಗ್ತಾ ಉಂಟು. ಈಗ ಅದು ಯಾಕೆ ಆಗ್ತಾ ಉಂಟಂತ ಯಾರಾದ್ರೂ ಹೇಳಿದ್ರೆ, ಯಾಕೆ ಮಾಡ್ತಾ ಇದ್ದಾರೆ ಗಲಾಟೆ, ಯಾವ ವಿರೋಧ, ಯಾವ್ದಕ್ಕಾಗಿ ವಿರೋಧ ಮಾಡ್ತಿದ್ದಾರೆ, ವಿಶೇಷವಾಗಿ ಹೇಳಿದ್ರೆ ಉಳಿದ ವಿಷಯಗಳನ್ನ ಈಶಾನ್ಯ ಇರ್ಬೋದು, ಡೆಲ್ಲಿಯಲ್ಲಿ ಆರಂಭವಾಗಿದೆ, ಎಲ್ಲ ಕಡೆ ಆಗ್ತಾ ಉಂಟು, ಪ್ರಸಾರ ಆಗ್ತಾ ಇದೆ, ಆಗ್ತಾ ಉಂಟು ಅಂತ ಹೇಳಿದ್ರೆ ನಾನು ಉಳಿದದ್ದು ಖಂಡಿತ. ಹಾಗಾಗಿ ಬಹುಶಃ ಮುನೀರ್ ಕಾಟಿಬಾಳ್ ಅವರ ಹತ್ರ ಕೇಳ್ತಾ ಇದ್ರೆ, ಯಾಕೆ ವಿರೋಧ? ಬಹುಶಃ ಮುಸ್ಲಿಂ ಸಮುದಾಯವನ್ನು ಈ ಒಂದು ಕಾಯ್ದೆ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ. ಅಂದರೆ ಈ ಹಿಂದೆ 11 ವರ್ಷ ಏನಿತ್ತೆ ಅದನ್ನೇ ಮುಂದುವರಿಸಿದರೆ, ಉಳಿದವರಿಗೆ 6 ಸಮುದಾಯದವರಿಗೆ 5 ವರ್ಷ ಸಾಕು ಅಂತ ಮಾಡಿದ್ದು. ಇದಕ್ಕೋಸ್ಕರ ವಿರೋಧವಾ? ನೋಡಿ, ಬಹಳ ಪ್ರಧಾನವಾಗಿ ಭಾರತ ಒಂದು ಸೆಕ್ಯುಲರ್ ಕಂಟ್ರಿ. ಭಾರತದ ಸೆಕ್ಯುಲರ್ ಅನ್ನುವಂತಹ ಕಾನ್ಸೆಪ್ಟ್ ಏನಿರುವಂತ ಅಂದ್ರೆ, ನಮ್ಮ ಸರ್ಕಾರ, ಪ್ರಭುತ್ವ, ಸರ್ಕಾರ, ಆಡಳಿತ ಎಲ್ಲಾ ಧರ್ಮಗಳಿಂದಲೂ ಕೂಡ ಒಂದು ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನುವಂಥದ್ದು ಅದರ ಆಶಯ. ಹಾಗಿರುವಾಗ ನಮ್ಮ ಎಲ್ಲಾ ಕಾಯ್ದೆ ಕಾನೂನುಗಳು, ಸಂವಿಧಾನದ ಎಲ್ಲಾ ವಿಧಿ ನಿಯಮಗಳು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಇದ್ದಾವೆ. ಆದ್ರೆ ಈ ಪೌರತ್ವಕ್ಕೆ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಾಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಧರ್ಮಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದೆ. 3 ದೇಶಗಳಿಂದ 6 ಧರ್ಮದವರಿಗೆ ಇಲ್ಲಿ ಪೌರತ್ವವನ್ನು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ, 5 ಧರ್ಮಗಳಿಗೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ,
ಶ್ರೀಲಂಕಾ, ಬರ್ಮಾ ಇವುಗಳನ್ನ ಸೇರಿಸಿಲ್ಲ. ಗೊತ್ತಾಗ್ತದೆ, ಈ ರೀತಿ ಮಾಡಿದ್ದಾರೆ. ಮತ್ತು 5 ಧರ್ಮಗಳು ಮತ್ತು 3 ದೇಶಗಳನ್ನು ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ಈ 5 ಧರ್ಮಗಳನ್ನು ಹೇಳುವಾಗ ಒಂದು ಧರ್ಮವನ್ನ ಬಿಟ್ಟು ಇನ್ನು 5 ಧರ್ಮಗಳು ಅಂತ ಹೇಳುವಾಗ ಈ ದೇಶದ ಸಂವಿಧಾನದ ಮೂಲ ಆಶಯಗಳಿಗೆ ಅದು ವಿರುದ್ಧವಾಗಿದೆ ಅನ್ನುವಂಥದ್ದು ನಮ್ಮ ಪ್ರಧಾನವಾದಂತಹ ಒಂದು ಆಕ್ಷೇಪ. ಮತ್ತೆ ಇನ್ನು ಅದರಲ್ಲಿರುವಂತಹದ್ದು, ನೀವು ಈ ರೀತಿಯ ಪೌರತ್ವ ದೃಢೀಕರಣ ಮಾಡುವಂತ ಉದ್ದೇಶ ನೀವು ಹೇಳುವಂತಹದ್ದು ಇಲ್ಲಿರುವಂತಹ ಅಕ್ರಮ ನುಸುಳುಕೋರರನ್ನ ಪತ್ತೆ ಹಚ್ಚೋದು ಅಂತ. ಅಕ್ರಮ ಪತ್ತೆ, ಈಗ ಅಸ್ಸಾಮಿನ ಇದು ಬೇರೆ. ಅಸ್ಸಾಮಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಲ್ಲಿ ವಿದ್ಯಾರ್ಥಿ ಚಳವಳಿ, ಜನ ಚಳವಳಿಗಳೆಲ್ಲ ಆದ್ಮೇಲೆ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಅಲ್ಲಿಯ ಪ್ರತಿಭಟನಾ ನಿರತರ ಜೊತೆ ಮಾಡಿದಂತ ಒಪ್ಪಂದದ ಭಾಗವಾಗಿ NRC ಅಲ್ಲಿ ಬಂತು. 85ರಲ್ಲಿ ತೀರ್ಮಾನ ಆಗಿರೋದು, ಆನಂತರ ಲೇಟ್ ಆಗಿ NRC ಬಂತು. ಆದ್ರೆ ಇಲ್ಲಿ ಎಲ್ಲೋ ಹುಡುಕಿದ್ರೆ ಕೆಲವರು ಸಿಗ್ಬಹುದು ಅಂತ ನುಸುಳುಕೋರರು. ಅಷ್ಟು ಕೆಲವು ಜನರನ್ನ ಹಿಡಿಲಿಕ್ಕಾಗಿ, 100 ಗಟ್ಟಲೆ ಜನರನ್ನು ಹಿಡಿಲಿಕ್ಕಾಗಿ ಕರ್ನಾಟಕದ 6 ಕೋಟಿ 7 ಕೋಟಿ ಜನರ ಹತ್ರ ನೀವು ಪೌರತ್ವ ದೃಢೀಕರಣ ಯಾಕೆ ಕೇಳ್ತೀರಿ ಅಂತ ಇನ್ನೊಂದು. ಮತ್ತೆ ನೀವು ಪೌರತ್ವದ ನಿರಾಕರಣೆ ಆಗುವಂತಹ ಸಂದರ್ಭದಲ್ಲಿ 1971ನೇ ಇಸವಿ ಮಾರ್ಚ್ 31ರ ಹಿಂದಿನ ದಾಖಲೆಗಳನ್ನು ಕೇಳುತ್ತೆ NRC. ಆದ್ರೆ ಹಿಂದಿನದ್ದು ಇಲ್ಲಿ ಆದಿವಾಸಿಗಳಲ್ಲಿ, ಇಲ್ಲಿಯ ಬಡವರಲ್ಲಿ, ಇಲ್ಲಿಯ ಕೆಳವರ್ಗಗಳಲ್ಲಿ, ಅಲೆಮಾರಿ ಸಮುದಾಯಗಳಲ್ಲಿ, ನಾವು ಮಂಗಳೂರಿನಲ್ಲಿ ರಾತ್ರಿ ಹೊತ್ತು ಸಿಗಿದ್ರೆ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಸಾಲು ಸಾಲಾಗಿ ಮಲಗಿರುವಂತಹ ನಿರಾಶ್ರಿತರಲ್ಲಿ, ಅವರಲ್ಲಿ ನಿಮ್ಗೆ ಆ ದಾಖಲೆಗಳು ಎಲ್ಲಿ ಸಿಗ್ತವೆ? ಅಂತವ್ರನ್ನ ನೀವು ಪೌರತ್ವವನ್ನ ಕಳ್ಕೊಂಡಿದ್ದೀರಿ ಅಂತ ಒಂದು ನಿರಾಶ್ರಿತ ಕ್ಯಾಂಪ್ಗೆ ಹಾಕ್ತೀರಿ, ಅಥವಾ ನೀವು ಭಾರತದವರಂತೇಳಿ ಅವರಿಗೆ ಪೌರತ್ವವನ್ನು ಕೊಡುವ ಪ್ರಕ್ರಿಯೆಯನ್ನು ಆರಂಭಿಸ್ತೀರಿ. ಇದು ಬಹಳ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಧರ್ಮವನ್ನ ಮೀರಿ ಕೆಳ ಜಾತಿ, ಕೆಳವರ್ಗ, ಬಡವರನ್ನ ಇದು ಒಂದು ಮಾತನ್ನ ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ, ಅದನ್ನ ಅವರೇ ಹೇಳ್ತಾರೆ. ಮೊದಲದಾಗಿ 2-3 ವಿಷಯನ ಮಿತ್ರ ಹೇಳಿದ್ರು. ಒಂದು ಕಾನ್ಸ್ಟಿಟ್ಯೂಷನ್, ನಮ್ದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್, ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ವರ್ಡ್ ಅನ್ನ ಯಾವಾಗ ಒಂದ್ಸತಿ ಹಾಕಿದ್ದಾರೆ, ಕರೆಕ್ಟ್ ಅದು ಸರ್. ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಧರ್ಮಗಳನ್ನ ದೂರ ಇಡಬೇಕು ಹೇಳಿದ್ರು. ಅದನ್ನು ಒಪ್ಪುದಿಲ್ಲ. ಎಲ್ಲ ಧರ್ಮಗಳನ್ನ ಒಳಗೊಂಡಿರ್ಬೇಕು, ಎಲ್ಲ ಧರ್ಮನ ಸಮಾನ ರೀತಿಯಲ್ಲಿ ನೋಡ್ಬೇಕು. ಸೆಕ್ಯುಲರ್ ಅಂತ ಹೇಳಿದ್ರೆ ಯಾವ ಧರ್ಮನ ದೂರ ಹತ್ರ ಅದೇನಿಲ್ಲ, ಎಲ್ಲರನ್ನ ಒಂದೇ ತಕಡಿಯಲ್ಲಿ ತೂಗಿ, ಅದು ಒಂದು ಡೆಫಿನೇಷನ್. ಎರಡನೇದು, ನಾವಿಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬಂದದ್ದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ, NRC ಬಗ್ಗೆ ಅಲ್ಲ, ನ್ಯಾಷನಲ್ ರಿಜಿಸ್ಟರ್ ಬಗ್ಗೆ ಅಲ್ಲ. ನಾವೀಗ ಆರ್ಗ್ಯುಮೆಂಟ್ ಮಾಡೋದು ಅಥವಾ ಗಲಾಟೆ ಆಗ್ತಿರೋದು CAB ಬಗ್ಗೆ, ಸಿಟಿಸನ್ಶಿಪ್ ಬಿಲ್ ಬಗ್ಗೆ. ಈಗ ಧರ್ಮದ ವಿಷಯನ ಹೇಳಿದ್ರು. ಧರ್ಮದ ವಿಷಯ, ಒಂದು ಧರ್ಮನ ಬಿಟ್ಟಿದ್ದಾರೆ ನೋಡಿ. ಪಾರ್ಟಿಷನ್ ಆದ್ಮೇಲೆ 1950 ಇಸ್ವಿಯಲ್ಲಿ ಲಿಯಾಕತ್ ಅಲಿ ಖಾನ್ ಮತ್ತು ನೆಹರು ಅವರು ಒಂದು ಪ್ಯಾಕ್ಟ್ ಮಾಡಿದ್ರು. ಮೈನಾರಿಟಿ ಕಮಿಷನ್ ಅನ್ನು ನಾವು ನಮ್ಮ ದೇಶದಲ್ಲಿ ಸೆಟಪ್ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿರುವಂತಹ ಮೈನಾರಿಟಿ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರಿಗೆ ಸರಿಯಾದ ರಕ್ಷಣೆ ನೀಡಬೇಕು ಎರಡು ದೇಶದಲ್ಲಿ. ಖಂಡಿತ. ಇದು ಬಿಫೋರ್ ಪಾರ್ಟಿಷನ್ ಆಫ್ ಬಾಂಗ್ಲಾದೇಶ ಪಾಕಿಸ್ತಾನ ಆಗ್ಲಿಕ್ಕಿಂತ ಮುಂಚೆ, ಪಾಕಿಸ್ತಾನ ಮತ್ತು ಭಾರತ ಮಾತ್ರ ಇದ್ದಾಗ. ಹಾಗಾಗಿ ಲಿಯಾಕತ್ ಅಲಿ ಖಾನ್ ಇವರು ಮತ್ತೆ ಮಾಡಿದ್ರು. 1950 ಆಯ್ತು. 1955-56 ಅಲ್ಲಿ ಪಾಕಿಸ್ತಾನ ರಿಪಬ್ಲಿಕ್ ಆಫ್ ಇಸ್ಲಾಮಿಕ್ ಕಂಟ್ರಿ ಅಂತ ಘೋಷಣೆ ಮಾಡ್ಕೊಂಡ್ರು. 1956 ಅಲ್ಲಿ ಪಾಕಿಸ್ತಾನ ಆ ಮೈನಾರಿಟಿ ಕಮಿಷನ್ ಅದು ಇದು ಎಲ್ಲ ಅಲ್ಲಿಗೆ ಹೋಯ್ತು 1950 ಆಗ ಟೋಟಲ್ ಪಾಪ್ಯುಲೇಷನ್ ಆಫ್ ಪಾಕಿಸ್ತಾನ್ ಇನ್ಕ್ಲೂಡಿಂಗ್ ಬಾಂಗ್ಲಾದೇಶ ಇದ್ದದ್ದು ಆಗಿನ ಸೆನ್ಸಸ್ ಪ್ರಕಾರ 22% ಆಫ್ ಹಿಂದೂಸ್ ಇದ್ರು. 2011 ಬಹುಶಃ 2011-14 ಪುನಃ ಸೆನ್ಸಸ್ ತೆಗೆದಾಗ ಇದೆರಡು ದೇಶದ ಕಂಬೈನ್ಡ್ ನೀವು ಸೆನ್ಸಸ್ ತೆಗಲಿಕ್ಕೆ ಹೋದ್ರೆ 22% ಇದ್ದ ಹಿಂದೂಸ್ ಈ ದೇಶದಲ್ಲಿ 4% ಆಗಿದ್ದಾರೆ. ಒಂದು ವಿಷಯ. ಈಗ ನಮ್ಮ ದೇಶಕ್ಕೆ ಎಂತ ಸಮಸ್ಯೆ? ಇವರು ಪ್ರಶ್ನೆ ಕೇಳಿದ್ರು, ನೀವು 5 ಇದನ್ನ ಮಾತ್ರ ಹಾಕಿದ್ರೆ ಅಂತ. ಇದರಲ್ಲಿ ಒಂದು ಕ್ಲಾರಿಟಿ ಇರಲಿ. ಯಾವ ದೇಶ ಒಂದು ರಿಲಿಜಿಯನ್ ದೇಶ ಆಗ್ತದೆ, ರಿಲಿಜಿಯಸ್ ದೇಶ, ಒಂದು ಧರ್ಮಕ್ಕೆ ಆಧಾರಿತವಾಗಿ ಆ ದೇಶ ಇಸ್ಲಾಮಿಕ್ ಕಂಟ್ರಿ ಅಂತ ಆಯ್ತು. ಇಸ್ಲಾಮಿಕ್ ಕಂಟ್ರಿ ಆದ್ಮೇಲೆ ಆ ದೇಶದಲ್ಲಿರುವ ಇಸ್ಲಾಮಿಗೆ ಸಂಬಂಧಪಟ್ಟಂತ ಮಿತ್ರರು ಯಾರಿದ್ದಾರೆ ಅವರಿಗೆ ಅಲ್ಲಿ ಪರ್ಸಿಕ್ಯೂಷನ್ ಆಗುದಿಲ್ಲ, ಸಮಸ್ಯೆ ಆಗುದಿಲ್ಲ. ನೀವು ಯಾವುದೇ WHO ಇದು ವರ್ಲ್ಡ್ ಇದು ರಿಪೋರ್ಟ್, UN ರಿಪೋರ್ಟ್ ತಗೊಂಡ್ರು ಸಹ ಅಲ್ಲಿರುವಂತ ಮೈನಾರಿಟೀಸ್ ಗಳಿಗೆ ಅತ್ಯಾಚಾರ ಇರ್ಬೋದು, ಕಿಡ್ನಾಪ್ ಇರ್ಬೋದು, ಫೋರ್ಸ್ಡ್ ಕನ್ವರ್ಷನ್ ಇರ್ಬೋದು, ಫೋರ್ಸ್ಡ್ ಕಿಡ್ನಾಪ್ ಮಾಡಿ ಪುನಃ ಮದುವಾಗಿ ಆ ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಗಳು ಇರ್ಬೋದು, ಪುನಃ ಅವರ ಪೇರೆಂಟ್ಸ್ಗೆ ಆ ಹೆಂಗಸರು ಹೆಣ್ಮಕ್ಳು ಸಿಕ್ಕುದಂತೂ ಕನಸಿನ ಮಾತು. ಸರಿ, ಅದಕ್ಕೋಸ್ಕರ ಏನ್ ಮಾಡಿದ ಅಂತ ಹೇಳಿದ್ರೆ ಇಲ್ಲಿ ಈ ಬಿಲ್ಲಿನ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆಯನ್ನ ವಿರೋಧ ಪಕ್ಷದ ಇದನ್ನು ಪೊಲಿಟಿಕಲ್ ಗೇಮ್ ಆಗಿ ಹೋಗಿದೆ. ಏನಂತ ಹೇಳಿದ್ರೆ 2014 ಡಿಸೆಂಬರ್ 30ಕ್ಕಿಂತ ಮುಂಚೆ ಈ 5 ಯಾರು ಹಿಂದೂ, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿ
ಇಷ್ಟು ಜನ ಪರ್ಸಿಕ್ಯೂಟ್ ಆಗ್ತಾ ಉಂಟು. ಇವರು ಈ ದೇಶದಲ್ಲಿ, ಬಾಂಗ್ಲಾದೇಶದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಇವರು ಬಹಳ ಕಷ್ಟದಲ್ಲಿದ್ದಾರೆ. ಇವರು ಒಂದ್ ವೇಳೆ ದೇಶಕ್ಕೆ ಇಲ್ಲೀಗಲ್ ಆಗಿ, ಭಾರತ ದೇಶಕ್ಕೆ ಇಲ್ಲೀಗಲ್ ಆಗಿ ಬಂದಿದ್ರೆ 4 ವರ್ಷಗಳ ಕಾಲ ಇದ್ರೆ 2014 ಮತ್ತು ಡಿಸೆಂಬರ್ 31 ಒಳಗೆ ಮುಂಚೆನೆ ಬಂದಿದ್ರೆ ಅವರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ಲಾಗ್ತದೆ. ಆಯ್ತಾ, ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ಲಾಗ್ತದೆ. ಉಳಿದ ಈಗ ಅವ್ರು ಹೇಳಿದ್ರು ಒಂದು ಧರ್ಮವನ್ನು ಬಿಡಲಾಗಿದೆ. ಆ ಒಂದು ಧರ್ಮವನ್ನು ಬಿಡಬೇಕಾದಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಆ ದೇಶದಲ್ಲಿ ಅವರಿಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಈ 5 ಮೈನಾರಿಟೀಸ್ಗೆ ಮಾತ್ರ ಸಮಸ್ಯೆ ಇರೋದು. ಅವರಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು. ಇಲ್ಲಿ ಬಂದಾಗ ಅವರ ಸಿಟಿಸನ್ಶಿಪ್ ಅನ್ನು ಸ್ವಲ್ಪ ಸುಲಭ ಮಾಡಿದ್ದಾರೆ. ಅದರೊಟ್ಟಿಗೆ ಮತ್ತೊಂದು ವಿಷಯ ಹೇಳ್ತೇನೆ. ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಅಫ್ಘಾನಿಸ್ತಾನದಿಂದ ಒಂದ್ ವೇಳೆ ಮುಸಲ್ಮಾನ್ ಬಂಧುಗಳು ಯಾರು ಇಲ್ಲಿ ಬಂದ್ರೆ, ಆ ದೇಶ ಸರಿ ಇಲ್ಲ ಅಂತ ಬಂದ್ರೆ ಇನ್ನೂ ಸಹ ಇಂಡಿಯಾದಲ್ಲಿ ಅವರಿಗೆ ಸಿಟಿಸನ್ಶಿಪ್ ಕೊಡ್ತಾರೆ. ಎಕ್ಸಾಂಪಲ್, ಅದ್ನಾನ್ ಸಾಮಿ ಅಂತ ಸಿಂಗರ್ ಯಾರಿದ್ದಾರೆ ಪಾಕಿಸ್ತಾನದವರು ಇಂಡಿಯಾಕ್ಕೆ ಬಂದಿದ್ರು. ನ್ಯಾಚುರಲೈಸೇಷನ್ ಪ್ರೋಸೆಸ್ಗೆ ಎಷ್ಟು 12 ಇಯರ್ಸ್ 6 ಇಯರ್ಸ್ ಎಷ್ಟು ಉಂಟು. ಅದು ಇನ್ನೂ ಸಹ ಉಂಟು. 11 ವರ್ಷ ಇದ್ರೆ ಅದು ಇನ್ನೂ ಸಹ ಉಂಟು. ಯಾರು ಸಹ ಬೇಕಾದ್ರೆ ಬರ್ಬೋದು. ಈ ದೇಶದಿಂದ ಮಾತ್ರ ಅಲ್ಲ, ಈ 3 ದೇಶ ಬೇರೆ ಎಲ್ಲಿಂದ ಬಂದ್ರು ಸಹ ಇಂಡಿಯನ್ ಸಿಟಿಸನ್ ತಗೊಳ್ಬೇಕಾದ್ರೆ 12 ಇಯರ್ಸ್ ನ್ಯಾಚುರಲೈಸೇಷನ್ ಪ್ರೋಸೆಸ್ ಉಂಟು. ನೀವು ಅದಕ್ಕೆ ಬಂದು ನೀವು ಅಪ್ಲೈ ಮಾಡಿದ್ರಿ, ಇಷ್ಟು ವರ್ಷ ಇಲ್ಲಿ ಇದ್ದು ಆಮೇಲೆ ಸಿಟಿಸನ್ಶಿಪ್ ಅಪ್ಲೈ ಮಾಡಿದ್ರೆ ಅದ್ನಾನ್ ಸಾಮಿ ಇತರಿಗೆ ಹೇಗೆ ಸಿಕ್ಕಿದೆ ಅದೇ ರೀತಿ ಬೇರೆಯವ್ರಿಗೆ ಸಹ ಸಿಗ್ತದೆ. ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಯಾರಿದ್ದಾರೆ ಆ ದೇಶದಲ್ಲಿ, ಯಾರಿಗೆ ಹಿಂಸೆ ಆಗಿದೆ, ಯಾರ ನಿಮ್ ಪರ್ಸೆಂಟೇಜ್ ಗೊತ್ತಾಗಿದೆ 22% ಆಗಿದೆ. 3 ಮುಸ್ಲಿಂ ರಾಷ್ಟ್ರಗಳಲ್ಲಿರುವಂತಹ ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗುದಿಲ್ಲ. ಹಾಗಾಗಿ ಇಲ್ಲಿ ಯಾಕೆ ಕೊಡ್ಬೇಕಿರುವಂತ ಪ್ರಶ್ನೆ ಶಾಸಕರು ಕೇಳ್ತಿದ್ದಾರೆ. ಅಲ್ಲ, ಅವರಿಗೆ ಕೊಡುದುಂಟು. ಮತ್ತೊಂದು ಹೇಳಿದವರು ಇಲ್ಲಿಂದ ಬಂದು ಹಿಡಿದು ಹೊರಗೆ ಹಾಕ್ತಾರೆ. ಆ ವಿಷಯ ಸುಳ್ಳು. ಇದು ಖಾಲಿ ಗಲಾಟೆ ಮಾಡ್ಲಿಕ್ಕೆ, ಜನರನ್ನ ತಪ್ಪುದಾರಿ ಎಳಿಲಿಕ್ಕೆ. ಯಾರನ್ಸ ಡಿಟೆನ್ಷನ್ ಸೆಂಟರ್ಗೆ ಕಳಿಸುದಿಲ್ಲ. ಅವರು ಮತ್ತೊಂದು NRC ಬಗ್ಗೆ ಮಾತಾಡಿದ್ರು ಅಣ್ಣ. NRC ಬಗ್ಗೆ ಮಾತಾಡುವಾಗ ಡಿಟೆನ್ಷನ್ ಸೆಂಟರ್ಗೆ ಹಾಕ್ತಾರೆ ಅಂತ ಹೇಳಿದ್ರು. ಯಾರು ಹೇಳಿದ್ರು ಡಿಟೆನ್ಷನ್ ಸೆಂಟರ್ ಹಾಕ್ತಾರಂತ? ನಾನು ಹೇಳಿದ್ನ, ನೀವು ಹೇಳಿದ್ರ? ಅವ್ರು ಹೇಳಿದ್ರು ಮಾತ್ರ. ಅಣ್ಣ ಹೇಳಿದ್ರು, ಈಗ ಮುನೀರ್ ಅಣ್ಣ ಹೇಳಿದ್ರು. 1 ಮಿನಿಟ್, ಎಲ್ಲಿ ಸಹ ಡಿಟೆನ್ಷನ್ ಸೆಂಟರ್ ಓಪನ್ ಆಗಿದೆ ಎಲ್ಲಾದ್ರೂ? ಇಲ್ಲ. ಅಕ್ರಮವಾಗಿ ನುಸುಳುಕೋರು ಯಾರು ಇದ್ರೆ ಅವರಿಗೆ ಒಂದ್ ವೇಳೆ ಪೇಪರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿ. ಇದು ಬೇರೆ ಬಿಲ್, ಇದು ಬೈ ದ ವೇ, ಇದು NRC ಬಗ್ಗೆ ಮಾತಾಡ್ತಾ ಇದ್ದೇನೆ, ಕ್ಯಾಬ್ ಬಗ್ಗೆ ಅಲ್ಲ. ಒಂದ್ ವೇಳೆ ಇದ್ರೆ ಅದ್ರ ರಿಜಿಸ್ಟ್ರೇಷನ್ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟುದು ನಾನು, ಟ್ಯಾಕ್ಸ್ ಕಟ್ಟುದು ಅವರು. ಅದ್ರ ನಾವು ರೇಷನ್ ಕಾರ್ಡ್ ಮತ್ತೊಬ್ಬರಿಗೆ ಕೊಡುದಾದ್ರೆ ನಾವು ಯಾರಿಗೆ ಕೊಡ್ತಾರ ಅಂತ ಆದ್ರೂ ನಮ್ಗೆ ಜ್ಞಾನ ಬೇಕಲ್ಲ. ಒಟ್ಟು ಪೋರಸ್ ನೀವು ಬಾರ್ಡರ್ ಇಟ್ಕೊಂಡು ಟೆರರಿಸ್ಟ್ ಗಳು ಬರ್ತಾರೆ, ಎಲ್ಲಾದ್ರೂ ಬರ್ತಾರೆ. ಅದಕ್ಕೊಂದು ಸಿಸ್ಟಮ್ ಬೇಕು. ಅದು ಮಾತ್ರ ಬಂದವರನ್ನ ಒಂದು ವೇಳೆ ನುಸುಳುಕೋರೇ ಬಂದಿದ್ದಾರೆ, ಅಕ್ರಮವಾಗಿ ಬಂದಿದ್ದಾರೆ, ಬಂದು ಹಿಡಿದು ತೆಗೆದು ಅವರನ್ನ ವಾಪಸ್ ಹಾಕುದಿಲ್ಲ. ಅದೆಲ್ಲ ಸುಳ್ಳು. ಖಾಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅವ್ರಿಗೆ ಸಹ ನ್ಯಾಚುರಲೈಸೇಷನ್ ಪ್ರೋಸೆಸ್ ಉಂಟು. ಅವ್ರಿಗೆ ಸಹ 11 ವರ್ಷ ಇಲ್ಲಿದ್ರೆ ಸಿಟಿಸನ್ಶಿಪ್ಗೆ. ಧಾರ್ಮಿಕ ಬಹುಸಂಖ್ಯಾತರಿಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲರಿಗೂ ಸಹ ಸಿಟಿಸನ್ಶಿಪ್ ಸಿಗ್ತದೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಇಷ್ಟೇ ವಿಷಯ, ಹಿಂದೂಗಳು, ಬೌದ್ಧರು, ಈ ಮೈನಾರಿಟಿ ಬೇರೆ ಬೇರೆ ದೇಶ, ಈ 3 ದೇಶಗಳು ಯಾರಿದ್ದಾರೆ ಅವರು ಒಂದ್ ವೇಳೆ 2014 ಒಳಗೆ ಭಾರತ ದೇಶಕ್ಕೆ ಬಂದಿದ್ರೆ ಅವರಿಗೆ ಪೌರತ್ವ ಇಮಿಡಿಯೇಟ್ ಸಿಗ್ತದೆ. ಉಳಿದವರಿಗೆ 12 ವರ್ಷ ಆದ್ಮೇಲೆ ಸಿಗ್ತದೆ ಪುನಃ. ಅಷ್ಟೇ ಸಿಂಪಲ್. ಇದನ್ನ ಏನೋ ದೊಡ್ಡ ಟಿವಿಯಲ್ಲಿ ನೋಡೋ ನನಗೆ ಟೆನ್ಷನ್ ಆಗ್ತದೆ. ಏನಪ್ಪ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲೇ ಬೆಂಕಿ ಹತ್ತಿ ಉರಿತುಂಟು. ಯಾಕೆ ರೀಸನ್ ಕೇಳಿದ್ರೆ ಒಬ್ಬ ರೀಸನ್ ಹೇಳ್ತಾ ಇಲ್ಲ. ಮುನೀರ್ ಅವರು ಕಾರಣ ಕೊಡ್ತಾರ ನೋಡೋಣ. ನಮ್ಮ ಶಾಸಕರು ಬಹಳ ಚೆನ್ನಾಗಿ ಅವರ ಪಕ್ಷದ ನಿಲುವುಗಳನ್ನ, ಪಕ್ಷ ಅಲ್ಲ ಹೌದು ಸರ್ಕಾರದ, ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ, ಪಕ್ಷದ ನಿಲುವು ಕೂಡ ಹೇಳುವಂತ ಪ್ರಯತ್ನವನ್ನು ಮಾಡಿದ್ರು. ನಿಲುವಲ್ಲ ಸರ್, ನಾನು ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ನಿಲುವಲ್ಲ, ಇದು ಫ್ಯಾಕ್ಟ್. ಇದು ಸರಿ, ಆಯ್ತು. ಇದನ್ನ ನೀವು ಡಿಸ್ಪ್ರೂವ್ ಮಾಡೋದಾದ್ರೆ ನೀವು ಫ್ಯಾಕ್ಟ್ಸ್ ನೀಡಿ, ಖಂಡಿತ ಅಲ್ಲ, ಆಧಾರರಹಿತವಾಗಿ ಚರ್ಚೆ ಮಾಡೋದ್ರಲ್ಲಿ ನನಗೂ ಆಸಕ್ತಿ ಇಲ್ಲ. ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅಲ್ಲ. ನಮ್ಮ ಆತಂಕಗಳು ನಮ್ಮ ಗಮನಕ್ಕೆ ಬಂದದ್ದು ನಾವು ಜನರ ಮುಂದೆ ಇಡ್ತೀವಿ. ಚರ್ಚೆಗಳಾಗಬೇಕು, ಡೆಮೋಕ್ರಸಿ. ಗೊತ್ತಾಯ್ತಲ್ಲ? ಇದೇ ಸಂದರ್ಭ ಅವರೊಂದು ಮಾತು ಹೇಳಿದ್ರು, ಇದೊಂದು ಪೊಲಿಟಿಕಲ್ ಗೇಮ್ ಅಂತ ವಿರೋಧ ಪಕ್ಷಗಳಂತ ಹೇಳಿದ್ರು. ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಇದು ಕೇಂದ್ರ ಸರ್ಕಾರದ ಒಂದು ಪೊಲಿಟಿಕಲ್ ಗೇಮ್. ಪೊಲಿಟಿಕಲ್ ಗೇಮ್ ನ ಭಾಗವಾಗಿ ಆ ತರಾತುರಿಯಲ್ಲಿ ಈ ಒಂದು ಸಿಗ್ತದೆ ಅಲ್ಲ, ಇಲ್ಲಿ ಹೇಳುವಂತದ್ದು ಈಗ ತಿದ್ದುಪಡಿ ಮಾಡಿ ಇದನ್ನ ಒಂದು ಬಿಲ್ ಅನ್ನ ತಂದು ಅದನ್ನ ಕಾಯ್ದೆ ಮಾಡುವ ಉದ್ದೇಶ ಏನಂದ್ರೆ, ಅಷ್ಟು ತರಾತುರಿಯಲ್ಲಿ ಅಸ್ಸಾಂನಲ್ಲಿ ಆದಂತ NRC ಕಾರಣಕ್ಕಾಗಿ ಇವತ್ತು CAA ಬಂತು ಅಲ್ವಾ? CAA ಆಗಿದೆ, ಬಿ ಹೋಗಿ ಈಗ ಆಗಿದೆ, ಆಕ್ಟ್ ಆಗಿದೆ. ಆಕ್ಟ್ ತಂದಿರೋದು ಆ ಉದ್ದೇಶ. ಅದು ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಮತ್ತೆ ನಾವು ಒಂದೊಂದು ಬಿಟ್ಟು ಮತ್ತೊಂದಿಲ್ಲ. ಇದು ಡಿಫ್ರೆಂಟ್, ಅದು ಡಿಫ್ರೆಂಟ್. ಇದು ಪೌರತ್ವನ ಕೊಡ್ಲಿಕ್ಕೆ, ಹೌದು, ಗುರುತು ಮಾಡಿ ಕೊಡೋ ಪ್ರಶ್ನೆ ಬರೋದಲ್ವಾ? ಇಲ್ಲ, ಗುರುತು ಮಾಡದೆ ಕೊಡೋದು ಹೇಗೆ? NRC ಅಲ್ಲಿ ಅವ್ರು ಬರ್ಬೇಕಂತ ಇಲ್ಲ. ಈಗ 14 ಇಯರ್ಸ್ ಅಲ್ಲಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಬೇರೆ. ನೀವು ಅಪ್ಲಿಕೇಶನ್ ಹಾಕಿದವರಿಗೆ ಕೊಡೋದ್ರ ಬಗ್ಗೆ ನಮಗೆ ತಕರಾರಿಲ್ಲ. ಅಪ್ಲಿಕೇಶನ್ ಹಾಕಿದವರಿಗೆ ನೀವು ಹುಡುಕಿ. ಈಗ
ನೀವು ಹೇಳಿದ್ರು ಏನು, ಇವತ್ತು ಕೂಡ ಗೃಹ ಸಚಿವರು ಹೇಳಿದ್ದಾರೆ, ನಾವು NRC ಇದನ್ನ ಏನು ಪೌರತ್ವ ಮತ್ತು NRC ಪ್ರತಿ ರಾಜ್ಯದಲ್ಲಿ ಮಾಡ್ತೀವಿ, ನಾವು ಇದನ್ನು ಜನವರಿಯಲ್ಲಿ ಅಂದ್ರೆ ನಾವೀಗ ಮಾತಾಡ್ತಾ ಹೋಗ್ತೇವೆ. ಇದರಿಂದ ತಪ್ಪೇನಂತ ಒಂದು ವಿಷಯ ಹೇಳಿಬಿಡ, ಅಲ್ಲಿ ಮುಗಿತಲ್ಲ. ನೀವು ಹೇಳಿದ್ರಿ ಇದರಲ್ಲಿ ಅರ್ಜಿ ಹಾಕಿದವರಿಗೆ ಕೊಡೋದ್ರ ಪ್ರಶ್ನೆ ಬೇರೆ. ಗವರ್ನಮೆಂಟ್ ಪ್ರಾಪರ್ಟಿ ಹಾಳಾಗ್ತಾ ಉಂಟು, ಜೀವಗಳು ಹೋಗ್ತಾ ಉಂಟು. ತಪ್ಪೇನು ಉಂಟಂತ 2 ಪಾಯಿಂಟ್ ಅಲ್ಲಿ ನೋಡಿ. ಹಿಂಸೆ ಮಾಡೋದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಹೋರಾಟಗಳು ಹಿಂಸಾತ್ಮಕ ಆಗಬಾರ್ದು. ಯಾವ ಹೋರಾಟಗಳು ಬಿಡಿ, ಈ ದೇಶದಲ್ಲಿ ಬಹಳಷ್ಟು ಹೋರಾಟಗಳು, ರಾಜಕೀಯ ಪಕ್ಷಗಳು ಇವತ್ತು ಈ ಹಂತಕ್ಕೆ ಬರೋದ್ರ ಹಿಂದೆ ತುಂಬಾ ಹಿಂಸಾಚಾರದ ಹೋರಾಟಗಳು ನಡೆದಿವೆ. ಆ ಚರ್ಚೆಗೆ ನಾವು ಹೋಗೋದು ಬೇಡ, ಅದು ಯಾವತ್ತೂ ಸ್ವೀಕಾರಾರ್ಹ ಅಲ್ಲ. ಗೊತ್ತಾಯ್ತಲ್ಲ. ಅದೇ ಸಂದರ್ಭದಲ್ಲಿ ನಾವು ಹೇಳಿಕ್ ಬಯಸೋದು, ಇಲ್ಲಿ ನೀವು ಪೌರತ್ವಕ್ಕೆ ಅರ್ಜಿ ಹಾಕಿದವರನ್ನ ಪರಿಶೀಲಿಸಿ ಕೊಡೋದು ಬೇರೆ. ಆದ್ರೆ ಈ NRC ಮೂಲಕ ನೀವೆಲ್ಲಾ ಜನರ ಹತ್ರ ಕೂಡ ದಾಖಲೆ ಕೇಳ್ತೀವಿ. NRC ಇರೋದೇ ಹಾಗೆ. ಅಸ್ಸಾಂನಲ್ಲಿ ಆಗಿರುವಂತ NRC ಏನಿದೆ, ಅಸ್ಸಾಂನಲ್ಲಿ 19 ಲಕ್ಷ ಜನ, ನಾನು ಸ್ವಲ್ಪ ಹೇಳ್ತೀನಿ ಡಾಕ್ಟ್ರೆ, 19 ಲಕ್ಷ ಜನರನ್ನು ಗುರುತು ಮಾಡಿದಿರಿ. ಗುರುತು ಮಾಡಿ ಅದು ಈಗಾಗಲೇ ಅಲ್ಲಿ ಕ್ಯಾಂಪ್ಗಳು ಆರಂಭ ಆಗಿದೆ. ಗುರುತು ಮಾಡುವ ಪ್ರಕ್ರಿಯೆಗೆ 1,500 ಕೋಟಿ ಖರ್ಚಾಗಿದೆ. ಇನ್ನು ಇವರಲ್ಲಿ 19 ಲಕ್ಷ ಜನರಲ್ಲಿ ಈಗ 12 ಲಕ್ಷ ಜನ ಮುಸ್ಲಿಮೇತರರು. 12 ಲಕ್ಷ ಜನರಿಗೆ ನೀವೇನೋ ಪೌರತ್ವ ಹೆಂಗಾದ್ರೂ ಮಾಡಿ ಕೊಡ್ತೀರಿ ಅಂತ ಆದ್ರೂ ಇನ್ನು 7 ಲಕ್ಷ ಜನರನ್ನು ನೀವೇನ್ ಮಾಡ್ತೀರಿ? ಅವರನ್ನ ಬಾಂಗ್ಲಾದೇಶದವರಂತ ಪ್ರೂವ್ ಮಾಡ್ಲಿಕ್ಕೆ, ಅಫ್ಘಾನಿಸ್ತಾನದವರಂತ ಪ್ರೂವ್ ಮಾಡ್ಲಿಕ್ಕೆ, ಪಾಕಿಸ್ತಾನದವರಂತ ಪ್ರೂವ್ ಮಾಡ್ಲಿಕ್ಕೆ ನಮ್ಮಲ್ಲಿ ಡಾಕ್ಯುಮೆಂಟ್ ಇದ್ರೆ ಅವ್ರನ್ನ ಆ ದೇಶಕ್ಕೆ ವಾಪಸ್ ಕಳಿಸಬಹುದು. ವಾಪಸ್ ಕಳಿಸ್ಲಿಕ್ಕೆ ಆ ದಾಖಲೆಗಳಿಲ್ಲ ಅಂತ ಕಳಿಸ್ಕೊಳ್ಳಿಕ್ಕೆ ಅವರು ಕೂಡ ತಯಾರಾಗಿದ್ದಾರೆ. ದಾಖಲೆ ಕೊಟ್ರೆ ಮಾತ್ರ ಅವರು ಬಾಂಗ್ಲಾದೇಶ ದಾಖಲೆ ಇರುವುದು ಕೂಡ ತಪ್ಪಲ್ವಾ? ಅಲ್ಲ ಸರ್, ಅದು ನಮ್ಮ ಇಂಟರ್ನಲ್ ಪ್ರಾಬ್ಲಮ್. ಅದು ಪಾಕಿಸ್ತಾನ ಬಾಂಗ್ಲಾದೇಶ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ನಮ್ಮ ದೇಶದ ಹಾಗಾದ್ರೆ ಹೇಗೆ ಪರಿಹಾರ? ಅದನ್ನೇ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಹೇಳಿ. ಗೊತ್ತಾಯ್ತಲ್ಲ. ಈ 6 ಲಕ್ಷ 7 ಲಕ್ಷ ಜನರನ್ನ ನೀವು ಕ್ಯಾಂಪ್ ನಲ್ಲಿ ಇಟ್ಕೊಂಡು ಎಷ್ಟು ಕಾಲ ಸಾಕ್ಲಿಕ್ಕೆ ಆಗ್ತದೆ? 7 ಲಕ್ಷ ಇಡೀ ದೇಶದಲ್ಲಿ ಆಗುವಾಗ ಎಷ್ಟಾಗ್ತದೆ ಅದನ್ನು ರಾಜ್ಯ ಸರ್ಕಾರ ಭರಿಸ್ತದ. ಮತ್ತೆ ಅವರನ್ನ ಆ ಕ್ಯಾಂಪಿನಲ್ಲಿ ಇಟ್ಕೊಂಡ್ಮೇಲೆ ಅಂದ್ರೆ ನೀವು ಹೇಳುದು ಬರೋರೆಲ್ಲ ಬರ್ಲಿ, ಹಾಗಲ್ಲ ಸರ್, ಹಾಗಲ್ಲ. ನಾವು ನೀವು ಬರದ ರೀತಿಯಲ್ಲಿ ತಡೆಯಿರಿ. ಅದೇ ರೀತಿಯಲ್ಲಿ ಇಲ್ಲಿ ಅಕ್ರಮವಾಗಿ ನುಸುಳು ಇರುವವರನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲಾ ಜನರ ಹತ್ರ ದಾಖಲೆ ಕೇಳುವಾಗ ಉಂಟಾಗುವ ಸಮಸ್ಯೆಗಳು ನನ್ನಲ್ಲಿ ಈಗ ಉದಾಹರಣೆಗೆ ನಂದು ಈಗ ಅಸ್ಸಾಂನ NRC ಯಲ್ಲಿ ಕೇಳಿರೋದೇನು, 1971 ಮಾರ್ಚ್ 30 ಒಳಗಡೆ ಡಾಕ್ಯುಮೆಂಟ್ ಅನ್ನ ನೀವು ತೋರಿಸಬೇಕು ಅಂತ ಇಲ್ಲಿದ್ರಿ ಅಂತ. ನಿಮ್ಗೆ ಇದೆಲ್ಲ ರೇಷನ್ ಕಾರ್ಡ್, ವೋಟರ್ ಐಡಿ ಎಲ್ಲ ಸಾಲಲ್ಲ ಅದಕ್ಕೆ. ಆ ಡಾಕ್ಯುಮೆಂಟ್ ಅನ್ನು ಕೊಡುವಾಗ ನನ್ನ ಹತ್ರ ಇರುವಂತದ್ದು 1974 ನಂತರ ದಾಖಲೆ. ನಾನು ನನ್ನ ತಂದೆ ದಾಖಲೆ ತೋರಿಸಬೇಕು, ತಾಯಿಯ ದಾಖಲೆ ತೋರಿಸಬೇಕು. ಆಗ ಅವರಲ್ಲಿ ಇದ್ರು 71 ಮುಂಚೆ ಅಂತ. ಆ ದಾಖಲೆಗಳಿಲ್ಲ ನನ್ನ ಕೈಯಲ್ಲಿ. ನನ್ನ ತಂದೆ ತಾಯಿ ಯಾರ ಕೈಯಲ್ಲಿ ಯಾವ ಕಾಲಕ್ಕೂ ಒಂದು ಸಣ್ಣ ಭೂಮಿ ಇರಲಿಲ್ಲ, ಸ್ವಂತ ಮನೆ ಇರಲಿಲ್ಲ. ಅವರು ನನ್ನ ತಾಯಿ ಶಾಲೆಗೆ ಹೋಗಿಲ್ಲ. ತಂದೆ 4ನೇ ಕ್ಲಾಸ್ ವರೆಗೆ ಓದಿರೋದು. ಯಾವ ಶಾಲೆಯಲ್ಲಿ ಓದಿದಾರಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಬಾಡಿಗೆ ಮನೆಯಲ್ಲಿದ್ದು 16 ಊರು ಸುತ್ತಾಡಿದವರು. ಡಾಕ್ಯುಮೆಂಟ್ ಎಲ್ಲ ನಾನು ಎಲ್ಲಿಂದ ಕೊಡ್ಲಿ ಅನ್ನುವಂತ ಪ್ರಶ್ನೆ ಬರ್ತದೆ. ನನ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಬಾಂಗ್ಲಾದೇಶದಿಂದ ಬಂದವನಾ, ಪಾಕಿಸ್ತಾನದಿಂದ ಬಂದವನಾ, ಅಥವಾ ನನ್ನನ್ನು ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ನಿಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ತದಾ? ಇಂತಹ ಸಮಸ್ಯೆಗಳಿದೆ. ಅವಾಗ ಆದಿವಾಸಿಗಳಲ್ಲಿಲ್ಲ ಡಾಕ್ಯುಮೆಂಟು, ಅಲೆಮಾರಿ ಸಮುದಾಯಗಳಲ್ಲಿ ಇಲ್ಲ ಡಾಕ್ಯುಮೆಂಟು. ಇದು ಯಾರಾದ್ರೂ ಅವರಿಗೆ ನೀವು ಮತ್ತೆ ಪೌರತ್ವ ಕೊಡ್ತೀರಿ, ಓಕೆ. ಇದು ಮುನೀರ್ನ ಬದಲಿಗೆ ರಮೇಶನ ಉಮೇಶನ ಆದ್ರೆ ನೀವು ಕೊಡ್ತೀರಿ. ಒಂದ್ ಸೆಕೆಂಡ್ ಡಾಕ್ಟರ್, ರಮೇಶ್ ಮುನೀರಿಗೆ ಇಬ್ಬರಿಗೆ ಸಹ ಇಲ್ಲಿ ಇರುವುದು 2014 ಮುಂಚೆ ಬಂದವರಿಗೆ ಮತ್ತೆ 14 ಸ್ವಾಮಿ ಕೊಟ್ಟಿದ್ದೇವಲ್ಲ ನೀವು. ಅದು ಅವನು ದೊಡ್ಡ ಸ್ಟಾರ್ ಸರ್. ನಾನ್ ನಿಮ್ಗೆ ಅವನ ವಿಷಯ ಗೊತ್ತಾಗ್ತಂದ ಅವನ ಹೆಸರು ಹೇಳಿದ್. ಹಾಗಿನ ಸಾವಿರಾರು ಹೆಸರು ಅಥವಾ ಹಾಗಾದ್ರೆ ರಾಷ್ಟ್ರದ ಸುಭದ್ರತೆಯನ್ನು ಇಲ್ಲಿ ಹೇಳೋದಕ್ಕೆ ನಾನು ಹೇಳಿಕ್ ಬಯಸೋದು, ಟಿಬೆಟ್ ನಿಂದ ಬಂದವರನ್ನ ನಾವು ಇಷ್ಟವರೆಗೆ ಸಾಕ್ತಾ ಇದೀವಿ, ಅವ್ರಿಗೆ ಆಶ್ರಯ ಕೊಟ್ಟಿದ್ದೀವಿ, ನಿರಾಶ್ರಿತರು, ತಪ್ಪಲ್ಲ, ಕೊಡಬೇಕು. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಬೇರೆ ರೀತಿಯಲ್ಲಿ. ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ಹಿಂದೂಗಳು ಎಲ್ಲೂ ಹೇಳ್ತಾ ಇಲ್ಲ, ಅಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಈಗ ಒಂದು ಇವರೇನು ಅಲ್ಪಸಂಖ್ಯಾತರ, ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಹಿತವನ್ನ ಕಾಯೋದು ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವ ಅಲ್ಪಸಂಖ್ಯಾತರನ್ನ ಆತಂಕಕ್ಕೆ ದುಡ್ತಾರೆ. ಪಾಕಿಸ್ತಾನದ ಬಾಂಗ್ಲಾದೇಶದ ಎಂಪಿಗಳು, ಪಾರ್ಲಿಮೆಂಟ್ ನ ಮೆಂಬರ್ಗಳು ಮೊನ್ನೆಯಿಂದ ಮಾತಾಡ್ತಾ ಇದ್ದಾರೆ, ನಮ್ಮ ಸಮಸ್ಯೆ ನಾವು ನೋಡ್ಕೊಳ್ತೀವಿ, ನಮ್ಗೆ ಇಲ್ಲಿ ಯಾವ ಸಮಸ್ಯೆಗಳಿಲ್ಲ, ನಾವು ಹ್ಯಾಪಿ ಆಗಿದ್ದೀವಿ ಅಂತ. ಪಾಕಿಸ್ತಾನದ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯ ಪಾರ್ಲಿಮೆಂಟ್ ಅಸೆಂಬ್ಲಿ ಸದಸ್ಯರ ಸಂಖ್ಯೆ ಹಿಂದೂಗಳದ್ದು ಏರ್ತಾ ಇದೆ. ಆದ್ರೆ ಭಾರತದಲ್ಲಿ ಇಳಿಕೆ ಆಗ್ತಾ ಇದೆ ಇಲ್ಲಿ ಮೈನಾರಿಟಿಗಳದ್ದು. ಅದರಿಂದ ನೋಡ್ಲಿಕ್ಕೆ ಆಗಲ್ಲ. ಪಾಕಿಸ್ತಾನ ಮತ್ತೆ ಇಂಡಿಯಾ ನೋಡಿ, ನಾನು ಪಾಕಿಸ್ತಾನ ಮತ್ತು ಇಂಡಿಯಾವನ್ನು ಹೋಲಿಕೆ ಮಾಡ್ತೀನಿ. ಅದೊಂದು ಧರ್ಮಾಧಾರಿತ, ಅದು ಧರ್ಮ. ಒಂದ್ ಸೆಕೆಂಡ್ ಸರ್, ಧರ್ಮಾಧಾರಿತ ರಾಷ್ಟ್ರ ಅಂತ ಅವ್ರು ಯಾವಾಗ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡ್ರು, ಆ ನಂತರ ಅವರು ಅಧಪತನಕ್ಕೆ ತಲುಪಿದ್ದಾರೆ. ನಾವು ನಮ್ಮನ್ನ ಪಾಕಿಸ್ತಾನ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ನಾವು ಇದು ಇಂಡಿಯಾ, ಅಲ್ಲಿರುವ ಮೈನಾರಿಟಿ ಅಧಪತನಕ್ಕೆ ತಲುಪಿದ್ದಾರೆ.
22%, 4% ಆಗದಂತೆ ಮಾಯ ಆಗ್ತಾರ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮಾಯ ಆಗ್ತಾರ. ಡಿಫರೆಂಟ್ ಆದಂತ ಒಂದು ಆತಂಕ ಸೆನ್ಸಸ್ ನೋಡಿ, ಜಗತ್ತಿನ ಎಲ್ಲಾ ಕಡೆ ಇರುವಂತಹ ಅಲ್ಪಸಂಖ್ಯಾತರು ಕೂಡ ನೆಮ್ಮದಿಯಲ್ಲಿ ಇರಬೇಕು ಅಂತ ನಾವು ಬಯಸ್ತೀವಿ. 100%. ಬಾಂಗ್ಲಾದೇಶದ ಮುಸಲ್ಮಾನರು, ಪಾಕಿಸ್ತಾನದ, ಬಾಂಗ್ಲಾದೇಶದ, ಅಫ್ಘಾನಿಸ್ತಾನದ ಹಿಂದೂಗಳು ನೆಮ್ಮದಿಯಿಂದ ಇರಬೇಕು ಅಂತ. ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಬುದ್ಧನ ವಿಗ್ರಹವನ್ನು ಪುಡಿಗಟ್ಟುವಾಗ ನಾವು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ವಿ. ಕರೆಕ್ಟ್, ಗೊತ್ತಾಯ್ತಲ್ಲ? ಎಲ್ಲಿ ಆಗ್ಲಿ ಮೈನಾರಿಟಿಗಳು, ಗೊತ್ತಾಯ್ತಲ್ಲ? ಈಗ ನೀವು ಧರ್ಮದ ಆಧಾರದಲ್ಲಿ ನೋಡುವಾಗ ಮುಸಲ್ಮಾನರು ಮೈನಾರಿಟಿ ಆಗ್ತಾರೆ, ಇನ್ನು ಭಾರತದೊಳಗಡೆ ಜಾತಿಗಳನ್ನ ತಗೊಂಡಾಗ ಬೇರೆ ಬೇರೆ ಜಾತಿಗಳು ಮೈನಾರಿಟಿ ಆಗ್ತವೆ. ಆ ರೀತಿಯಲ್ಲಿ ವಿಭಜನೆ ಮಾಡ್ತಾ ಹೋಗೋದು ಅಲ್ಲ, ವಿಭಜನೆ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಲಾಗಿತ್ತು. ಯಾರಿಗೆ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಹೋಗ್ಬೋದು, ಬಾಂಗ್ಲಾಕ್ಕೆ ಯಾರು ಹೋಗ್ಬೋದು. ನೋಡಿ, ನಾನು ನನ್ನ ಇದಿರೋದು ವಂಶ ಇರೋದು ಇಲ್ಲಿ ಅಲ್ವಾ, ನಾನು ತಲೆಮಾರುಗಳಿಂದ ಬ್ಯಾರಿ. ನಾನು ಯಾವುದೇ ಸಂದರ್ಭದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ 1991ನೇ ಒಂದು ಜಡ್ಜ್ಮೆಂಟ್, ಕೈಲಾಸ್ ಜಡ್ಜ್ಮೆಂಟ್ ಹೇಳುತ್ತೆ 92% ಭಾರತೀಯರು ವಲಸಿಗರು ಅಂತ, 8% ಜನ ಆದಿವಾಸಿಗಳು ಮಾತ್ರ ಮೂಲ ನಿವಾಸಿಗಳು ಅಂತ ಹೇಳುತ್ತೆ. ನಾನು ಇವತ್ತು ಮಂಗಳೂರಿನಲ್ಲಿ ನನ್ನ ತಾತ ಮುತ್ತಾಂದ್ರಿಗೆ ಯಾವುದೋ ಸಂದರ್ಭದಲ್ಲಿ ನಾನು ಕನ್ವರ್ಟ್ ಆಗಿದ್ದೀನಿ. ಕನ್ವರ್ಟ್ ಆ ಚರ್ಚೆಗೆ ಹೋಗೋದು ಬೇಡ, ಯಾಕಾಯ್ತು ಏನಾಯ್ತು ಈಗ ಅಪ್ರಸ್ತುತ. ಅದು ಪ್ರಸ್ತುತ ಆಗ್ಬೋದು, ಅವಾಗ ಮಾತಾಡೋಣ. ಈಗ ನಾನು ಭಾರತ ಪಾಕಿಸ್ತಾನ ವಿಭಜನೆ ಆಗುವಾಗ ನನಗೆ ಪಾಕಿಸ್ತಾನದ ಆಯ್ಕೆ ಇತ್ತು ಅಂತ ನಾನು ಹೋಗ್ಲಿಕ್ಕೆ ಸಾಧ್ಯ ಇತ್ತಾ? ನನ್ನ ಅಜ್ಜ ಹೋಗ್ಲಿಕ್ಕೆ ಸಾಧ್ಯ ಇತ್ತಾ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆಗ ಮುಕ್ತವಾಗಿತ್ತಲ್ಲ, ಹೋಗ್ಬೇಕಿತ್ತು, ಇದು ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ರೆ ಅರ್ಥ ಇದೆಯಾ? ಹೋಗ್ತಾ ಉಂಟು. ಸರಿ, ಈಗ ಆರ್ಗ್ಯುಮೆಂಟ್ ಈಗ ಮತ್ತೊಂದು ಆರೋಪ ಬೇರೆ ಕಡೆ ಹೋಗ್ತಾ ಉಂಟು. ನಾವು ಆರ್ಗ್ಯುಮೆಂಟ್ ಮಾಡ್ತಿದ್ವಿ ಈಗ ಸಿಟಿಜನ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ನಮ್ಮಲ್ಲಿ ಇರುವಂತಹ ಜನರಿಗೆ ಏನಾದ್ರು ಸಮಸ್ಯೆ ಉಂಟಾ, ನೀವು ಅದನ್ನು ಚೇಂಜ್ ಮಾಡೋದಾದ್ರೆ ನಿಮ್ಮ ಪ್ರಕಾರ. ನಂದೊಂದು ಪ್ರಶ್ನೆ, ಈಗ ಸಿಟಿಜನ್ ಅಮೆಂಡ್ಮೆಂಟ್ ಬಿಲ್ ಈಗಿರುವ ರೂಪದಲ್ಲಿ ನೀವು ಸರಿ ಇಲ್ಲ ಅಂತ ಹೇಳ್ತಿದ್ದೀರಿ, ಸರಿ ಮಾಡೋದಾದ್ರೆ ನಿಮ್ಮ ಇದೇನು? ನೋಡಿ, ಅದನ್ನು ಸರಿ ಈಗ ಅದನ್ನ ತಿದ್ದುಪಡಿ ಮಾಡುವಂತ ಅಗತ್ಯ ಇರ್ಲಿಲ್ಲ ಅಂತ ನಾವು ಹೇಳೋದು. ಅಲ್ಲಲ್ಲ, ಈಗ ಯಾರು ಅದನ್ನು ಕೇಳಿರ್ಲಿಲ್ಲ. ಈಗ ಯಾರಿಗಾದ್ರೂ ಸಮಸ್ಯೆ ಇತ್ತು, ಅದು ಸಮಸ್ಯೆ ಖಂಡಿತ ಸಮಸ್ಯೆ ಯಾರಿಗಾಗ್ತದೆ. ನಾನು ಹೇಳಿದ್ನಲ್ಲ, ನೀವು ಡಾಕ್ಯುಮೆಂಟ್ ನೋಡಿರಲ್ಲ ಎಲ್ರಿಗೂ. ನೀವು ವಲಸಿಗರನ್ನ ಪತ್ತೆ ಹಚ್ಚೋದು ಹೇಗೆ? ಆಯ್ತು, ನೀವೇ ಹೇಳಿ. ನೀವೀಗ ಬಾಂಗ್ಲಾದೇಶದಿಂದ ಹೇಳಿ ಡಾಕ್ಯುಮೆಂಟ್ ಇಲ್ಲದವರು ಈಗ ನೀವು ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡ್ತೀರಿ, ಆಯ್ತಾ? 12 ವರ್ಷ ಇದ್ರೆ ನಿಮ್ಗೆ ಸಿಟಿಜನ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ನ್ಯಾಚುರಲ್ ಅವಕಾಶ ಇದೆ. ಆ ಪ್ರೋಸೆಸ್ 1 ಮಿನಿಟ್ ಪಡ್ಕೊಳ್ಳಿಕ್ಕಲ್ಲ, ಅರ್ಜಿ ಹಾಕ್ಲಿಕ್ಕೆ ಎಲಿಜಿಬಿಲಿಟಿಗೆ ಆ ಎಲಿಜಿಬಿಲಿಟಿಗೆ 4 ಇಯರ್ಸ್ಗೆ ಇಳಿಸಿದ್ದಾರೆ. ಡಿಫ್ರೆನ್ಸ್ ಅಂತ ಇದ್ರಲ್ಲಿ ನೀವು 12 ವರ್ಷ ಇದ್ದದನ್ನ ಈ 5 ಗ್ರೂಪಿಗೆ 4 ವರ್ಷ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಸೇಮ್, ಅದಕ್ಕೆ ಸಹ ಇದಕ್ಕೂ ಸೇಮ್, ಇವರಿಗೂ ಸೇಮ್, ಅವರಿಗೂ ಸೇಮ್. ಖಾಲಿ ಟೈಮ್ ಫ್ರೇಮ್ ಅನ್ನ 4 ಇಯರ್ಸ್ಗೆ ಇಳಿಸಿದ್ದಾರೆ ಅಷ್ಟೇ, ಬೇರೆ ಏನಾಗಿಲ್ಲ. ಆಯ್ತು, ನಿಮ್ಮ ಅದನ್ನ ವಾದವನ್ನು ಒಪ್ಕೊಳ್ಳೋಣ, ಆ ವಾದಕ್ಕಾಗಿ ವಾದವನ್ನು ಒಪ್ಕೊಳ್ಳೋಣ. ಆದ್ರೆ ನಾವು ಹೇಳೋದು, ಈ ರೀತಿಯಲ್ಲಿರುವಂತಹ ವಲಸಿಗರನ್ನ ಪತ್ತೆ ಹಚ್ಚುವ ವಿಧಾನ ಯಾವುದು? ಈಗ ನೀವು 12 ವರ್ಷ ಆದಾಗ ನೀವು ಅಪ್ಲೈ ಮಾಡ್ತೀರಲ್ಲ, ಅಪ್ಲೈ ಮಾಡುವವರನ್ನ ಅದೇ ಡಾಕ್ಯುಮೆಂಟ್ಸ್ ಇದೆ. ನೀವು ಹೆಂಗೆ ಪತ್ತೆ ಹಚ್ಚೋದು ಹೇಗೆ ಅಂತ ಅವ್ರನ್ನ? ಅದೇ ಡಾಕ್ಯುಮೆಂಟ್ಸ್ ನೀವು ಜನರನ್ನು ಹುಡ್ಕೊಂಡು ಹೋಗಲ್ವಾ? ಯಾರನ್ನ? ನೀವು ಭಾರತದ ಪೌರ ಹೌದಾ ಅಲ್ವಾ? ಒಂದು 2 ವಿಷಯ ಇದರಲ್ಲಿ, ಒಂದು ದೇಶದ ಸಮಗ್ರತೆ ವಿಷಯ ಉಂಟು. ಇದು ಅಷ್ಟು ಸುಲಭದ ವಿಷಯ ಅಲ್ಲ, ಖಂಡಿತ ಚರ್ಚೆ ಸುಲಭದ ವಿಷಯ ಅಲ್ಲ. ನೀವು ಯಾಕೆ ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ, ಈಗ ನೀವು 2 ಆಪ್ಷನ್ ಇದರಲ್ಲಿ. ಒಂದೇ, ನಾವಲ್ಲಿ ಅಸ್ಸಾಮಲ್ಲಿ ಎಷ್ಟೋ ಲಕ್ಷ ಅಂತ ನೀವು ಹೇಳಿದ್ರಿ, ನುಸುಳುಗೋರು ಬಂದಿದ್ದಾರಂತ ಪತ್ತೆ ಆಗಿರುವ ಮಾಡ್ಲಿಕ್ಕೆ ಆಗೋದು. ಆಯ್ತು, ಒಂದೇ ಅವರನ್ನ ಬಿಟ್ಟು ಬಿಡ್ಬೇಕು. ಇರ್ಲಿ ಅಪ್ಪ, ನೀವು ಮತ್ತು ಸಹ ಜಾಸ್ತಿ ಜನ ಬನ್ನಿ, ಒಂದೇ ನಾವು ಅದನ್ನ ಒಂದು ರೆಗ್ಯುಲೇಷನ್ ಅನ್ನ ತರಬೇಕು, ರೆಗ್ಯುಲೇಟ್ ಮಾಡ್ಬೇಕು ಇದನ್ನ. ಈ ಇನ್ಫ್ಲೋ ಏನುಂಟು, ಸ್ಮಗ್ಲರ್ಸ್ ಇರ್ಬೋದು, ಟೆರರಿಸ್ಟ್ ಇರ್ಬೋದು, ಯಾರೇ ಇರ್ಬೋದು, ಅಲ್ಲಿಂದ ಯಾರೆಲ್ಲ ಬರ್ತಾ ಇದ್ದಾರೆ. ಹ್ಯೂಮನ್ ಟ್ರಾಫಿಕಿಂಗ್ಸ್ ಆಗ್ತಾ ಉಂಟು ಇದರಲ್ಲಿ, ಬೈ ದ ವೇ. ಹ್ಯೂಮನ್ ಟ್ರಾಫಿಕಿಂಗ್ ಸಣ್ಣ ಸಣ್ಣ ಮಕ್ಕಳು, ಹೆಣ್ಮಕ್ಳು, ಅದು ಸಹ ಎಲ್ಲ ಆಗ್ತಾ ಉಂಟು. ಒಂದೇ ನೀವು ಅದನ್ನು ಬಿಟ್ಟು ಬಿಡಬೇಕು, ಒಂದೇ ನೀವು ಇದನ್ನ ರೆಗ್ಯುಲೇಟ್ ಮಾಡ್ಬೇಕು. ನಾವು ರೆಗ್ಯುಲೇಟ್ ಮಾಡ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. ನಾವು ಎಲ್ಲಾದ್ರೂ ಸ್ಟಾರ್ಟ್ ಮಾಡ್ಬೇಕಲ್ಲ. ನಾವು ಸ್ಟಾರ್ಟ್ ಮಾಡಿದ್ರೆ ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ ರೀಜನ್ಸ್ ಅಲ್ಲಿ ಗಲಾಟೆ ಏನಾಗ್ತಾ ಅಂತ ಹೇಳಿದ್ರೆ, ಅವ್ರು ಇದಕ್ಕೋಸ್ಕರ ಗಲಾಟೆ ಮಾಡ್ತಾ ಇಲ್ಲ, ಅಲ್ಲಿದು ಸಮಸ್ಯೆ. ಮತ್ತೆ ಬೇರೆ ಇಂಡಿಯಾದಲ್ಲಿ ನಮ್ಮ ನಾರ್ತ್ ಈಸ್ಟಲ್ಲಿ ಏನೆಲ್ಲ ಗಲಾಟೆ ಕೇರಳದಲ್ಲಿ ನೋಡ್ತಿದ್ದೇವೆ ನೋಡಿ, ಅದು ಮತ್ತೆ ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ ಆಗುದು ಬೇರೆ ರೀಸನ್ಸ್ಗೆ ಅಲ್ಲಿ ಆಗುದು. ಅವ್ರು ಹೇಳುದು ಇಂಡಿಜಿನಿಯಸ್ ನಮ್ಮ ಟ್ರೈಬಲ್ಸ್, ಆಗ ನೀವು ಮೆನ್ಷನ್ ಮಾಡಿದಾಗ ಯಾರಿದ್ದಾರೆ ಬುಡಕಟ್ಟು ಜನ, ಅಂತ ಇಂಡಿಜಿನಿಯಸ್ ಅವರ ಲೈಫ್ ಸ್ಟೈಲ್ ಏನುಂಟು, ಹೊರಗಿನವರು ಬಂದು ಹಿಂದೂಗಳಾಗ್ಲಿ ಮುಸಲ್ಮಾನ್ಗಳಿಗೆ ಯಾರೇ ಆಗ್ಲಿ, ನೀವು ಅಲ್ಲಿ ಪೌರತ್ವ ಕೊಟ್ರೆ ನಮ್ಮ ಇಂಡಿಜಿನಿಯಸ್ ಸಿಸ್ಟಮ್ ಹೋಗ್ತದೆ, ನಾವು ನಮ್ಮತನವನ್ನ ಕಳೆದುಕೊಳ್ತೇವೆ ಅಂತ ಅವ್ರು ಹೇಳುದು. ಇಲ್ಲಿ ಅವ್ರು ಹೇಳುದು ಅದಕ್ಕೋಸ್ಕರ. ಈ ಕೇರಳ ಮತ್ತು ಇಲ್ಲೆಲ್ಲ ಏನೆಲ್ಲ ಆಗ್ತಾ ಉಂಟು ನೋಡಿ, ಅದಾಗುದು ಯಾಕಂತ ಹೇಳಿದ್ರೆ
ತಲೆಬುಡ ಇಲ್ಲ, ಅವರಿಗೆ ರೀಸನ್ ಇಲ್ಲ. ಅಲ್ಲ, ಮತ್ತೊಂದು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಇದು ಬಿಜೆಪಿ ಮತ ಬ್ಯಾಂಕ್. ನೋಡಿ ಇದನ್ನ ಅದರಲ್ಲಿ ಯಾವ ಡೌಟು ಬೇಡ, ಮತ ಬ್ಯಾಂಕ್ ಅವರು ಕರೆಕ್ಟ್ ಅದು ಅವ್ರು ಹೇಳುದು. ನಾನು ಹೇಳುದು ಅದು ವಿಷಯ. ಯಾಕಂತ ಹೇಳಿದ್ರೆ ಅಲ್ಲಿ ಇಮ್ರಾನ್ ಖಾನ್ ಏನ್ ಹೇಳ್ತಾನೆ, ಇಲ್ಲಿ ರಾಹುಲ್ ಗಾಂಧಿ ಅದನ್ನೇ ರಿಪೀಟ್ ಮಾಡ್ತಾರೆ. ಈಗ ಅವರಿಬ್ರು ಸಹ ಒಂದು ಟ್ಯಾಂಡಮ್ ಅಲ್ಲಿ ಹೋಗ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನು ನೀವು ಆ ರೀತಿ ದೂಷಣೆ ಮಾಡೋದು ತಪ್ಪು. ರಾಜಕಾರಣಿಗಳ ಜೊತೆ ಅಲ್ಲ, ಅದು ಒಂದು ಮಾತಾಡ್ಲಿ. ನಾನು ವಿರೋಧ ಪಕ್ಷದವರು ಮಾತಾಡೋದನ್ನು ನೀವು ಆಲಿಸಬೇಕಲ್ಲ. ಅದನ್ನ ನೀವು ಪಾಕಿಸ್ತಾನ, ಬಾಂಗ್ಲಾದೇಶದ ರೀತಿಯಲ್ಲಿ ಹೋಲಿಕೆ ಮಾಡಿ ದೂಷಿಸೋದು ತಪ್ಪು. ದೂಷಿಸಿದಲ್ಲ, ನಾನು ಎಲ್ಲಿ ದೂಷಿಸಿದ್ದು ಹೇಳಿದೆ ಅಂತ ಹೇಳಿದ್ರೆ, ವಾಟ್ ಐ ಹ್ಯಾವ್ ನೋಟಿಸ್ಡ್, ಅವ್ರು ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಸೇಮ್ ಇರ್ತದೆ ಅಂತ ಹೇಳಿದ್ರು. ಇದು ಸರಿಯ ತಪ್ಪ ನಿಮಗೆ ಬಿಟ್ಟದ್ದು, ಸರಿಯ ತಪ್ಪ ನಿಮಗೆ ಬಿಟ್ಟದ್ದು. ಪುನಃ ಹೇಳ್ತಾ ಇದ್ದೇನೆ, ಅವ್ರೇನು ಇಮ್ರಾನ್ ಖಾನ್ ತಪ್ಪ ಹೇಳಿಲ್ಲ, ಸರಿ ಹೇಳಲಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೋಲಿಕೆ ಉಂಟು. ಹೋಲಿಕೆ ಗ್ರಾಮರ್ ಸಹ ಸೇಮ್ ಇರ್ತದೆ. ಇಲ್ಲ 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 ಇಲ್ಲ, ಇದು ನೀವು ಹಾಗಾದ್ರೆ ಮತ ಬ್ಯಾಂಕ್ ಅಲ್ವಾ? ಕಾಂಗ್ರೆಸ್ ಹೇಳುವಾಗೆ ಬಿಜೆಪಿಗೆ ಇದರಿಂದ ಲಾಭ ಆಗುದಿಲ್ವಾ? ಈಗ ಮೊದಲನೇದಾಗಿ ಇದನ್ನ ಅದರಷ್ಟಕ್ಕೆ ಬಿಟ್ಟಿದ್ರೆ ಇದು ಇಶ್ಯೂ ಆಗ್ತಿರ್ಲಿಲ್ಲ. 5 ಜನ ರಿಲಿಜನ್ಸರಿಗೆ ಏನು ಸಮಸ್ಯೆ ಇತ್ತು ಅಲ್ಲಿ. ಒಂದು ನಾವು ಇದನ್ನು ಯೋಚನೆ ಮಾಡ್ಬೇಕು. ನಾವು ಒಂದು ವಿಷಯವನ್ನು ಮಾತಾಡ್ತಿದ್ದೇವೆ, ಆ 5 ಜನಾಂಗದವರು ಎಷ್ಟು ಕಷ್ಟದಲ್ಲಿ ಆ ದೇಶದಲ್ಲಿ ಇದ್ದಾರೆ. ನೀವು ನೋಡಿ, ಅಲ್ಲಿದೆ ನೋಡಿ. ನೀವು ಪಾಕಿಸ್ತಾನಿ ರಿಪೋರ್ಟ್ಸ್ ತಗೊಳ್ಳಿ, ಅಲ್ಲಿ ಹಿಂದೂ ಮೈನಾರಿಟಿ ಅವರು ನಮ್ಮಲ್ಲಿ ಮುಸ್ಲಿಮ್ಸ್ ಎಲ್ಲ ಕೆಲವರು ಹಿಂದೂಗಳ ಪರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮೈನಾರಿಟೀಸ್, ಅಲ್ಲಿರುವ ನಾವಿಲ್ಲಿ ಕೆಲಸ ಮಾಡ್ತೀವಿ ಮೈನಾರಿಟಿಗಳ ಪರವಾಗಿ, ಹಾಗೆ ಅಲ್ಲಿ ಯಾರು ಮೈನಾರಿಟಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ನೀವು ಅವ್ರ ಹತ್ರನೇ ಕೇಳಿ. ಮುಸ್ಲಿಮ್ಸ್ ಇದ್ದಾರೆ ಹೇಳಿದ್ರೆ ಅವ್ರ ಹತ್ರನೇ ಕೇಳಿ. ದೇ ಆರ್ ಪರ್ಸಿಕ್ಯೂಟೆಡ್ ಲೈಕ್ ಕ್ರೇಜಿ. ಡೈಲಿ ಕಿಡ್ನಾಪ್, ಡೈಲಿ ರೇಪ್, ಫೋರ್ಸಿಬಲ್ ಕನ್ವರ್ಷನ್, ಫೋರ್ಸಿಬಲ್ ಮ್ಯಾರೇಜ್. ಕಾಶ್ಮೀರಿ ಪಂಡಿತರ ಬಗ್ಗೆ ಸರ್ 22% ಇದು ಪಾಪ್ಯುಲೇಷನ್ 4% ಆಗಿದೆ. ನಮ್ಮಲ್ಲೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಿಡುದಿಲ್ಲ ಆ ಟೈಪ್ ಎಲ್ಲ. ನಮ್ಗೆ ಎಲ್ಲರೂ ಸಹ ಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸಹ ಬೇಕು. ಅಟ್ ಅ ವೆರಿ ಹೆಲ್ದಿ ರೇಟ್. ಶೆಟ್ಟಿ ಅವರ ವೈಯಕ್ತಿಕವಾದಂತ ಇದು, ಅದ್ರ ಬಗ್ಗೆ ನನ್ಗೆ ಖುಷಿ ಇದೆ, ಆ ಮಾತು ಹೇಳಿದ್ರಲ್ಲ, ಅದ್ರ ಬಗ್ಗೆ ನನ್ಗೆ ಖುಷಿ ಇದೆ. ಅಟ್ ಅ ವೆರಿ ಹೆಲ್ದಿ ರೇಟ್ ಎವ್ರಿ ಒನ್ ಇಸ್ ಪ್ರಾಸ್ಪರಿಂಗ್ ನಮ್ಮ ದೇಶದಲ್ಲಿ. ಮತ್ತೆ ಇಂಥ ದೇಶದಲ್ಲಿ ಅವರು ಸಹ ಹೇಳಿದ್ರು, ಆಗ ಹೇಳಿದ್ರು, ಅದೊಂದು ಜಾತಿಗೆ ಸಂಬಂಧಪಟ್ಟಂತ ಸೀಮಿತವಾದಂತ ಒಂದು ದೇಶವಾದ್ಮೇಲೆ ಅದು ಹೋಯ್ತು, ಹೋಯ್ತು ಅಂತ ಹೇಳಿದ್ರು. ಅಧಪತನ ಆಗುವಾಗ, ದೇಶ ಅಧಪತನ ಆಗುವುದೊಟ್ಟಿಗೆ ಅಲ್ಲಿರುವ ಮೈನಾರಿಟೀಸ್ ನಿರ್ಣಯ ಆದ್ರು. ಅಲ್ಲಿರುವ ಮೈನಾರಿಟಿಗೆ ನಾವು ಸ್ವಲ್ಪ ಸಿಸ್ಟಮ್ ಅನ್ನ ಸುಲಭ ಮಾಡಿದ್ದೇವೆ. ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ ಸಿಸ್ಟಮ್ ಅನ್ನ ಸುಲಭ ಮಾಡಿದ್ದೇವೆ. ಯಾರನ್ಸ ಇದನ್ನ ಕರ್ಟೆಲ್ ಮಾಡ್ಲಿಲ್ಲ, ಮತ್ತೊಂದು ಜಾತಿ ಅವರದ್ದು ನೀವು ಕರ್ಟೆಲ್ ಮಾಡ್ಲಿಲ್ಲ. ನಾವು ಸಮಯ ಕಡಿಮೆ ಇದೆ. ಒಂದು ಆರೋಪವನ್ನು ಮತ್ತೊಮ್ಮೆ ಹೇಳ್ತಿದ್ರೆ, ಕಾಂಗ್ರೆಸ್ಸಿಗರು ಮಾಡುವಂತ, ಇಲ್ಲಿನ ಜನಕ್ಕೆ ಕೆಲಸ ಇಲ್ಲ, ಇಲ್ಲಿನ ಜನಕ್ಕೆ ಬಹಳಷ್ಟು ಸಮಸ್ಯೆಗಳಿದೆ, ಇನ್ನು ಅಲ್ಲಿಂದ ಜನ ಎಲ್ಲ ಕರೆಸಿಕೊಂಡು ಹೇಗೆ ಕೆಲಸ ಏನ್ ಡೈಲಾಗ್ ಅಂತ ಗೊತ್ತಾಗ್ಲಿಲ್ಲ. ಒಂದು, ಇಲ್ಲಿ ಜನಕ್ಕೆ ಕೆಲಸ ಇಲ್ಲ, ಆಯ್ತು ನೀವು ಒಂದು ಕಡೆ ಹೇಳ್ತಾ ಇದ್ದೀರಿ ನುಸುಳುಗೋಲ್ರನ್ನ ಇಲ್ಲೇ ಕೂಡಿಸಿ ಅವರದ್ದು ಸುದ್ದಿಗೆ ಹೋಗ್ಬೇಡಿ ಅಂತ. ನಾವು ಹೇಳುದು 2014 ಮುಂಚೆ ಯಾರೆಲ್ಲ ಬಂದಿದ್ದಾರೆ, 14 ಮುಂಚೆ ಬಂದವರಿಗೆ ಮಾತ್ರ ನಾವು ಸುಲಭ ಮಾಡ್ತಾ ಇದ್ದೇವೆ, ಅವ್ರಿಗೆ ಎಲ್ಲರಿಗೂ ಕೊಡ್ತೇವೆ. ಏನು ಸರಿ, ಅಮೆಂಡ್ಮೆಂಟ್ ಆಗಿದೆ ಸಿಟಿಜನ್ಶಿಪ್ ಓದಿದ್ರೆ ಗೊತ್ತಾಗ್ತದೆ. ಆ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಾಣಿಜ್ಯ ವಿರಾಮದ ಬಳಿಕ. ಜನಧ್ವನಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಪೌರತ್ವ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ನಮ್ಮೊಂದಿಗೆ ಅತಿಥಿಗಳಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಶೆಟ್ಟಿ ಅವರು, ಅದೇ ರೀತಿ DYFIನ ರಾಜ್ಯಾಧ್ಯಕ್ಷರಾಗಿರುವಂಥ ಮುನೀರ್ ಅವರಿದ್ದಾರೆ. ತಾವು ಕೂಡ ಮಾತನಾಡಬಹುದು, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ಕರೆ ಮಾಡಿ 4111112 ಅಥವಾ 4111727 ಹೇಳಿ. ಆಗ ಕಾಂಗ್ರೆಸ್ಸಿಗರು ಮಾಡಿದಂಥ ಆರೋಪವನ್ನು ಹೇಳಿದೆ, ಇಲ್ಲಿನ ಜನರಿಗೆ ಕೆಲಸ ಇಲ್ಲ, ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ, ಇಂತಹ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತನ್ನೋಂಥ ಆರೋಪ ಕಾಂಗ್ರೆಸ್ಸಿಗರು. ಈಗ ನಂಬರ್ಸ್ ನಾವು ತೊಗೊಂಡ್ರೆ ಇದೆಲ್ಲ ಮಿನಿಸ್ಕ್ಯೂಲ್ ನಂಬರ್ಸ್. ಈಗ ನುಸುರುಗೋಲ್ರ ನಂಬರ್ಸ್ ನಾವೀಗ ಎಲ್ಲ ಕಡೆ ಕನೆಕ್ಟ್ ಮಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗೆ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಅವ್ರಿಗೆ ಇವರೆಲ್ಲ ಬರ್ತಾ ಇರ್ತಾರೆ. ನಾವು ಅದನ್ನು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ನೋಡ್ಲಿಕ್ಕೆ ಹೋದರೆ ನಂಬರ್ಸ್ ದೊಡ್ಡದುಂಟು, ದೊಡ್ಡ ರೀತಿಯ ನುಸುರುಗೋಲ್ರು ಇಲ್ಲಿ ಇದ್ದಾರೆ. ಹಾಗಾದರೆ ಅವ್ರನ್ನೆಲ್ಲ ಹಿಡಿದು ಆ ಆರ್ಗ್ಯುಮೆಂಟ್ ಹೋದರೆ ಎಲ್ಲರನ್ನು ಹಿಡಿದು ಪುನಃ ವಾಪಸ್ ಕಳಿಸ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಜಾಸ್ತಿ ಸಮಸ್ಯೆ ಅಂದ್ರೆ ಅದು ಸಹ ಬಿಡುವುದಿಲ್ಲ, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅಂದ್ರೆ ಅದು ಏನೋ ಡ್ಯುಯಲ್ ಆರ್ಗ್ಯುಮೆಂಟ್ ಆಗ್ತಾ ಇರ್ತದೆ. ದ್ವಂದ್ವ ನೀತಿ ಅನುಸರಿಸ್ತಾ ಇದೆ ಪ್ರತಿಭಟನೆ. ಅಸ್ಸಾಂನಿಂದ
ತ್ರಿಪುರಾದಿಂದ ಬೆಂಗಾಲಿಂದ ಬಂದಿರುವವರನ್ನೆಲ್ಲ ನಾವು ಹೊರದೇಶದವರು ಅಂತ ಭಾವಿಸ್ಲಿಕ್ಕೆ ಆಗಲ್ಲ, ಮಾಡಬಾರ್ದು. ಈಗ ನೋಡಿ ನುಸುಲ್ಕೋರರು ಅಂತ ಏನಿದ್ದಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದವರಿದ್ದಾರೆ. ದೇಶ ವಿಭಜನೆ ಆದಾಗ ಬಂದವರಿದ್ದಾರೆ. 1971ರಲ್ಲಿ ಇಂಡೋ ಪಾಕ್ ವಾರ್ ನಲ್ಲಿ ಬಾಂಗ್ಲಾದೇಶ ಹೇಳದ್ ನಾನು ಬಂದವರಿದ್ದಾರೆ. ಆ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಹಿಂದೂಗಳಿಗೆ ಅಂತ ಮಾತ್ರ ಅಲ್ಲ, ಅಲ್ಲಿರುವಂತಹ ಬೇರೆ ಬೇರೆ ಮುಸ್ಲಿಂ ಪಂಗಡಗಳು ಕೂಡ ಹಿಂಸೆ ಗುರಿಯಾಗಿರ್ಬೋದು. ಶಿಯಾಗಳು, ಅಹಮದಿಯ ಪಂಗಡಗಳು, ಈ ರೀತಿ ಬಂದವರು ಕೂಡ ಇರ್ಬೋದು, ಅಥವಾ ಉದ್ಯೋಗವನ್ನು ಅರಸ್ಕೊಂಡು ಬಂದವರು ಕೂಡ ಇರ್ಬೋದು. ಅದನ್ನು ನೀವು ಈಗ ಪತ್ತೆ ಹಚ್ಚಿ ಈ ರೀತಿ ವರ್ಗೀಕರಣ ಮಾಡೋದು ಕಷ್ಟ ಇದೆ. ಆ ಲೆಕ್ಕಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಇಲ್ಲ. ಅದು ನಿಜವಾಗಿ ಸಮಸ್ಯೆ ಇರೋದು ವೆಸ್ಟ್ ಬೆಂಗಾಲ್, ಈಶಾನ್ಯ ರಾಜ್ಯಗಳಲ್ಲಿ. ಆದ್ರೆ ಇಲ್ಲಿರುವ ನಮ್ಗೆ ಇರುವಂತಹದ್ದು ನೀವು ಒಂದು ಮತದ ಆಧಾರದಲ್ಲಿ ಗುರುತಿಸೋದು ನಮ್ಮ ಇಡೀ ದೇಶದ ಪರಂಪರೆಗೆ ಮತ್ತು ಮತದ ಆಧಾರದಲ್ಲಿ ಏನ್ ಗುರುತಿಸ ಅಂದ್ರೆ 5 ಜಾತಿ ಧರ್ಮಗಳಿಗೆ ಸೀಮಿತಗೊಳಿಸಿ ಮುಸ್ಲಿಂ ಸಮುದಾಯದವರಿಗೆ ನೀವು ನಿಮ್ಮ ವಾದವನ್ನು ಹೇಳಿದ್ರಿ. ನಾನು ಮತದ ಆಧಾರದಲ್ಲಿ ಗುರುತಿಸುವುದಲ್ಲ, ಈ ಗುರುತಿಸುವ ವಿಷಯ ಏನೇ ಹೇಳ್ತಿದ್ರಿ. ನಾವು ಗುರುತಿಸುವ ವಿಷಯ ಇಲ್ಲ, ನಾವು ಓನ್ಲಿ ಟೈಮ್ ಫ್ರೇಮ್ ಅನ್ನ ಕಮ್ಮಿ ಮಾಡಿದ್ದೇವೆ. ಉಳಿದವರಿಗೆ 5 ಧರ್ಮದ ಹೆಸರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ನಾನು ಒಪ್ತಾ ಇದ್ದೇನೆ 5 ಧರ್ಮದವರಿಗೆ ಅಲ್ಲಿ ಮೈನಾರಿಟಿಗಳಾದ, ಬೇರೆ ದೇಶದಲ್ಲಿ ಮೈನಾರಿಟಿ ಆದ ಕಾರಣ ಅವರ ಸಿಟಿಜನ್ಶಿಪ್ಗೆ ಟೈಮ್ ಫ್ರೇಮ್ ಅನ್ನ ಕಡಿಮೆ ಮಾಡಿದ್ದಾರೆ. ಉಳಿದವರಿಗೆ 12 ವರ್ಷನೇ ಉಂಟು, ಅಷ್ಟೇ ಡಿಫರೆನ್ಸ್. ಸರಿ, ಈಗ ನಿಮ್ಮ ವಾದವನ್ನು ಒಪ್ಪೋಣ. ಆದ್ರೆ ನೀವೀಗ ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಪಾಕಿಸ್ತಾನದಿಂದ ಬಂದಿದ್ದಾರೆ, ಅಫ್ಘಾನಿಸ್ತಾನದಿಂದ ಬಂದಾರೆ ಅಂತ ಅವರನ್ನ ನೀವು ಹೇಳ್ಬೋದು. ಹಾಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಒಪ್ಬೇಕಲ್ಲ ಇವ್ರು ನಮ್ಮವರು ಅಂತ. ಅವ್ರನ್ನ ತಗೊಂಡು ಹೋಗಿ ಏನ್ ಮಾಡ್ತೀವಿ? ಯಾರನ್ನ ಆ ರೀತಿ ಪತ್ತೆ ಹಚ್ಚಿದವರನ್ನು? ಯಾರನ್ನು ಪತ್ತೆ ಹಚ್ಚಿದ? ಅದೇ ನೀವು ಈಗ ವಲಸೆಯವರು ಅಲ್ಲಿಂದ ಬಂದವರು ಅಂತ ಪತ್ತೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ ಅಂತ. ನೀವು NRC ಬಗ್ಗೆ ಮಾತಾಡ್ತಿದ್ದೀರಾ ಅಲ್ಲ CAB ಬಗ್ಗೆ? ನಾನು ಬಿಲ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಬಿಲ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ನೀವು ಇದನ್ನ ತಂದಿರೋ ಉದ್ದೇಶ ಏನಾಗ್ಯದ? ಉದ್ದೇಶ ಅಂದ್ರೆ ಆ ಮೈನಾರಿಟೀಸ್ಗೆ ನಾವು ಈಗ ಇಲ್ಲಿ ಬಂದಿರುವಂತ ನುಸುಲ್ಕೋರರ ತಡೆಯೋದು ಉದ್ದೇಶ ಅಂತ ಹೇಳಿದ್ರಿ. ನುಸುಲ್ಕೋರರಿಗೆ ಪ್ಲೀಸ್ ಯಾವ ಸಮಸ್ಯೆ ಇಲ್ವಾ ಅವರಿಗೆ? ನುಸುಳುಕೋರರಿಗೆ ಮತ್ತು ಈ CABಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಪೌರತ್ವನ ಕೊಡ್ಲಿಕ್ಕೆ, ನುಸುಳುಗೋರನ್ನ ತಡಿಲಿಕ್ಕಲ್ಲ. ಇದು ನಮ್ಮ ಶಾಸಕರು ಬಹುಶಃ ಅವರಿಗೆ CABನ ಅಪಾಯದ ಅರಿವಿದೆ, ಅದನ್ನು ಅವರು ಒಪ್ಲಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ಈ ರೀತಿ ಸರಳೀಕರಣ ಮಾಡ್ತಾ ಇದ್ದಾರೆ. ಬಿಲ್ ಅನ್ನು ತಂದಿರೋ ಉದ್ದೇಶ ಆಗಿದೆ. ಈ ಆಕ್ಟ್ ಇದರ ಉದ್ದೇಶ ಅಲ್ಲಿರುವಂತಹ 5 ಮೈನಾರಿಟೀಸ್ಗಳು ಯಾರಿದ್ದಾರೆ ಅವರು ಪರ್ಸಿಕ್ಯೂಟೆಡ್ ಮೈನಾರಿಟೀಸ್. ಅವ್ರು ನೀವು ಥಿಯೋಕ್ರಾಟಿಕ್ ನೇಷನ್ಸ್ ಆಗಿ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಆಗಿ ಹೋಗಿದೆ. ಇಂಡಿಯಾಕ್ಕೆ ಬರುದಾದ್ರೆ ಅವರು ಅಲ್ಲ 2014 ಹಿಂದೆ ಬಂದವರು ಅದೇ ಬಂದಿದ್ದಾರೆ. ಈಗ ಹೌದು, ಈಗ ಬಂದಿಲ್ಲಿದ್ದಾರೆ ಸರ್. 2014 ಹಿಂದೆ ಅಂದ್ರೆ ಅದಕ್ಕಿಂತ ಹಿಂದೆ ಬಂದವರಿಗೆ ಸ್ವಲ್ಪ ಅವರ ಸಿಟಿಜನ್ಶಿಪ್ ಅವರ ಅರ್ಜಿ ಹಾಕಿದ್ರೆ ಹಾಕ್ಲಿಲ್ಲ ಅಂದ್ರೆ ನೀವು ಕೇಳಲಿಕ್ಕೆ ಹೋಗಲ್ಲ. ನೀವು ಬಂದಿದ್ರೆ ಅಂತ ಕೇಳಿ. ಸರಿ, ಹಂಗಾದ್ರೆ ಸರಿ, 1 ಮಿನಿಟ್. ಇದರಲ್ಲಿ ಈ ಆಕ್ಟ್ ಅಲ್ಲಿ ಯಾರೆಲ್ಲ ಅರ್ಜಿ ಹಾಕ್ತಾರೆ ಅವರಿಗೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರೆ ಅವರಿಗೆ ಸಿಟಿಜನ್ಶಿಪ್ ಇಂಡಿಯಾದಲ್ಲಿ ಅವರಾಗಿ ಅರ್ಜಿ ಹಾಕಿದ್ರೆ ಮಾತ್ರ. ಹೌದು, ನಾವಾಗಿ ಕೇಳೋದಿಲ್ಲ. ಈಗಾದ್ರೆ ಸರಿ, ಇದು ಸರ್ಕಾರದ ಅಧಿಕೃತ ನಿಲುವಾದ್ರೆ ಒಂದು ಹಂತಕ್ಕೆ ಅದು ಅಷ್ಟು ಗಂಭೀರ ಅಲ್ಲ ಅಂತ ಒಪ್ಪಬಹುದು. ಆದ್ರೆ ನನ್ನ ತಿಳುವಳಿಕೆ ಪ್ರಕಾರ ಹಾಗಿಲ್ಲ. ಯಾಕಂದ್ರೆ ಈಗಾಗಲೇ ನೆಲಮಂಗಲದ ಹತ್ರ ಇಂತ ಒಂದು ಕ್ಯಾಂಪಿಗೆ ಜಾಗವನ್ನು ಗುರುತು ಮಾಡಿದ್ದಾರೆ ಸರ್ಕಾರ. ಅದು ಈಗಾಗಲೇ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. 2 ವಿಷಯ ನೀವು ಪುನಃ NRC ಬಗ್ಗೆ ಇಲ್ಲ, NRC ಮತ್ತು ಇದನ್ನು ನೀವು ಬಿಲ್ ಅನ್ನ ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಈಗ ರೆಫ್ಯೂಜಿ ಕ್ಯಾಂಪ್ಸ್ ಏನಾದ್ರು ಮಾಡ್ಲಿಕ್ಕಿದ್ರೆ ಬಾಂಗ್ಲಾದೇಶಿಗಳು ಯಾರು ಬರ್ತಾರೆ, ಅಥವಾ ಬಾಂಗ್ಲಾದೇಶ ನುಸುಳುಗೋರ ಅಥವಾ ಬೇರೆ ದೇಶದಿಂದ ಬಂದವರು ನುಸುಳುಗೋರ ಪಾಕಿಸ್ತಾನಿ ಏಜೆಂಟ್ಸ್ಗಳಿದ್ದಾರೆ, ಯಾರಾದ್ರೂ ನಮಗೆ ಗೊತ್ತಾದ್ರೆ ಅವರಂತ ಪಾಕಿಸ್ತಾನಿಗಳಂತ ಗೊತ್ತಾದ್ರೆ ಅವರಿಗೆ ಬೇಕಾದ್ರೆ ಮಾಡ್ಬೋದಿಲ್ಲ. ನನ್ನ ಮಾಹಿತಿ ಇಲ್ಲ, ಮಾಡಿದ್ರು ತಪ್ಪಿಲ್ಲ. 1 ಮಿನಿಟ್, ಮಾಡಿದ್ರು ತಪ್ಪಿಲ್ಲ, ನನಗೆ ಮಾಹಿತಿ ಇಲ್ಲ, ನಾನು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಮಾಡಿದ್ರು ತಪ್ಪಲ್ಲ, ಅದನ್ನು ನಮ್ಮ ದೇಶದಲ್ಲ. ನನ್ನ ಟ್ಯಾಕ್ಸ್ ಅಲ್ಲಿ ನಾನು ಯಾರಿಗೆ ಮತ್ತೊಬ್ಬನಿಗೆ ಹಾಕಿ ಕೊಡ್ಬೇಕು? ನಮ್ಮ ಮುನೀರಿಗೆ ಕಾಟಿಪಳ್ಳನಿಗೆ ಏನಾದ್ರು ಒಳ್ಳೇದಾದ್ರೆ ನನ್ನ ಟ್ಯಾಕ್ಸ್ ಹೋದ್ರೆ ನಾನು ತೊಂದರೆ ಇಲ್ಲ, ಮತ್ತೊಬ್ಬ ಯಾರಿಗಾದ್ರು ಕೊಡ್ಲಿ 100% ನಾವು ಸಿದ್ಧ ಇಲ್ಲ. ಒಂದು ಇದ್ದು ಸಿಟಿಜನ್ ಪ್ರೋಸೆಸ್, ಪುನಃ ಹೇಳ್ತಾ ಇದ್ದೇನೆ, ಸಿಟಿಜನ್ಶಿಪ್ ಕೊಡ್ಲಿಕ್ಕೆ ಸರಳೀಕರಣ ಮಾಡಿದ್ದಾರೆ ಈ 5 ಮೈನಾರಿಟೀಸ್ಗಳಿಗೆ. ಆ ದೇಶದಲ್ಲಿರುವಂತ ಇಸ್ಲಾಮಿಕ್ ಕಂಟ್ರಿಗಳಲ್ಲಿರುವಂತ ಪರ್ಸಿಕ್ಯೂಷನ್ ಯಾರಿಗೆ ಸಮಸ್ಯೆ ಆಗ್ತಾ ಉಂಟು ಆ 5 ಮೈನಾರಿಟಿಗಳಿಗೆ. ಇವರು ಕ್ರಿಶ್ಚಿಯನ್ಸ್ ಇದ್ದಾರೆ ಅದರಲ್ಲಿ. ಇದು ಧರ್ಮಾತೀತ ಅಂತ ಹೇಳಿದ್ರೆ, ಧರ್ಮದ ಆಧಾರ ಅಂತ ಹೇಳ್ತಾ ಇದ್ರಿ, ಅಲ್ಲಿರುವಂತ ಮೈನಾರಿಟೀಸ್ಗಳಿಗೆ ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಇಲ್ಲಿರುವಂತ ಮೈನಾರಿಟಿಗಳಿಗೆ ಅದರಿಂದ ತೊಂದರೆ ಆಗಲ್ಲ ಅಂತೀರಿ? ಹೇಗೆ ತೊಂದರೆ ಆಗುದು? ಸಾಧ್ಯನೇ ಇಲ್ಲ.
ನಿಮ್ಮ ಈಗ ಪೌರತ್ವ ಕಾಯ್ದೆ ಏನಿತ್ತು 1955 ಏನು ತಂದಿರೋ ಕಾಯ್ದೆ ಏನಿತ್ತು, ಆ ಕಾಯ್ದೆ ಅದರಷ್ಟಕ್ಕೆ ಇತ್ತು. ಅದರಿಂದ ಯಾವುದೇ ತೊಂದರೆ ಬದಲಾವಣೆ ಆಗಿಲ್ಲ. ಈಗ ತಿದ್ದುಪಡಿ ಮಾಡಿ ಈ ಅಂಶಗಳನ್ನ ಸೇರಿಸಿದ್ದಾರೆ. ಇವರ ಪ್ರಕಾರ ಸರಳೀಕರಣ ಮಾಡಿದ್ದಾರೆ. ಅದು ಸರಳೀಕರಣ ಮಾಡಿ ಅದು ಅದರಷ್ಟಕ್ಕೆ ಇದ್ರೆ, ಯಾರಾದ್ರೂ ಅರ್ಜಿ ಹಾಕಿದಾಗ ಅವರಿಗೆ ಕೊಡುವ ಪ್ರಕ್ರಿಯೆಗಷ್ಟೇ ಅದು ಸೀಮಿತ ಆದ್ರೆ ಅದರಿಂದ ಅಂತ ದೊಡ್ಡ ಅನಾಹುತಗಳೇನೋ ಆಗಲ್ಲ. ದೊಡ್ಡ ಅನಾಹುತವೇ ಆಗಲ್ಲ ಅಂತ ಇಟ್ಕೊಳ್ಳೋಣ. ಅನಾಹುತವೇ ಆಗಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ನೀವು ಒಂದ್ ಕಡೆ ಈ ಅಮೆಂಡ್ಮೆಂಟ್ ಬಿಲ್ ಅನ್ನ ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ NRC ಅನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೊರಟಾಗ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗತ್ತೆ ಅಂತ ಹೇಳೋದು. ನೀವು ಅರ್ಜಿ ಹಾಕಿದ್ರೆ ಸೆಟ್ರ ನೀವು ಸ್ವಲ್ಪ ಮಾತಾಡ್ತೀವಿ ನೀವು, ಯಾಕಂದ್ರೆ ನೀವು ಶಾಸಕರಾಗಿದ್ದೀರಿ, ನಾನು ಕೊಡುವ ಮಾಹಿತಿ ನಿಮ್ಗೆ ಅನುಕೂಲ ಆಗ್ಲೂಬಹುದು. ನಾವು ರಾಜಕೀಯ ಎದುರಾಗಲು ಬೇರೆ, ನಾವು ಮಾತಾಡೋದು ದೇಶದ ಹಿತದಿಂದ. ಖಂಡಿತ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು, ನಾವು ಅಣ್ಣ ತಮ್ಮಂದಿರು ಅನ್ನೋದು ಫೀಲ್ ಇದೆ. ಪಕ್ಷಗಳು ಬೇರೆ ಇರ್ಬೋದು. ನಮ್ಮನ್ನು ಪಾಕಿಸ್ತಾನಕ್ಕೆ ಸಹಜ ಯಾವ ಕಾರಣ ಹೋಲಿಸಬೇಡಿ ದಯವಿಟ್ಟು. ಕಾರಣಕ್ಕಲ್ಲ, ವಿರೋಧ ಪಕ್ಷ ಅನ್ನುವ ಕಾರಣಕ್ಕಾಗಿ, ಗೊತ್ತಾಯ್ತಲ್ಲ. ಅದಕ್ಕೆ ನಾವು ಹೇಳುವಂತಹದ್ದು, ನೀವು ಈಗ ಪತ್ತೆ ಹಚ್ಚಲಿಕ್ಕೆ ಹೊರಟಾಗ ಸಮಸ್ಯೆ ಬರ್ತದೆ. ಯಾಕೆ ಸಮಸ್ಯೆ ಅಂತ ಹೇಳುವಂತಹದ್ದು, ಈಗ ಪೌರತ್ವವನ್ನು ದೃಢೀಕರಣ ಮಾಡಬೇಕು ಅಂತ ಆದ್ರೆ ನೀವು ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಸಂಬಂಧಪಟ್ಟ ಏಜೆನ್ಸಿಗಳಿಗೆ. NRC ಅನ್ನ ಜಾರಿ ಮಾಡ್ಲಿಕ್ಕೆ ಬರುವಂತಹ ಅಧಿಕಾರಿಗಳ ಮುಂದೆ ನೀವು ನಿಮ್ಮ ದಾಖಲೆಗಳನ್ನ ಹಾಜರುಪಡಿಸಬೇಕು. ಈಗ ಅಸ್ಸಾಂನಲ್ಲಿ ಜಾರಿ ಮಾಡಿರುವಂತಹ NRC ಯಲ್ಲಿ 1971 ಮಾರ್ಚ್ 30 ಹಿಂದಿನ ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳನ್ನು ಇಲ್ಲದವರು ಎಷ್ಟೋ ಜನ ನಮ್ಮ ಭಾರತದ ಪ್ರಜೆಗಳು. ನಾನು ಮುನೀರ್ ಕಾಟಿಪಲ್ಲ ಡಾಕ್ಯುಮೆಂಟ್ ಕೊಡ್ಬೇಕಾಗಿಲ್ಲ. ಶೆಟ್ಟಿ ಗೊತ್ತಿದೆ, ಮುನೀರ್ ನಮ್ಮದೇ ದೇಶದ ಪ್ರಜೆ, ನಮ್ಮದೇ ಊರಿನವನು, ನಮ್ಮದೇ ತುಳುನಾಡಿನವನು, ನಮ್ಮ ಅಣ್ಣ ತಮ್ಮ ಅಂತ ಇದೆ ಅವರಿಗೆ. ಆದ್ರೆ ದಾಖಲೆಗಳು ಕೊಡ್ಬೇಕು ಅಂತ ಬಂದಾಗ ಮುನೀರ್ ಕಾಟಿಪಲ್ಲನಿಗೆ ಒದಗಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಯಾವ್ದಾದ್ರು ಇಲ್ಲಿರೋ ನಿರಾಶ್ರಿತರಾಗಿ ಬಸ್ ನಿಲ್ದಾಣದಲ್ಲೂ ಅಲ್ಲಿಲ್ಲೋ ಬದುಕುವವರಿಗೆ ಆಗ್ಲಿಲ್ಲ ಅಂದ್ರೆ ಅವರು ಪಡುವಂತ ಕಷ್ಟಗಳು, ಆರೋಗ್ಯ ಎದುರಾಗುವ ಸಮಸ್ಯೆಗಳ ಬಗ್ಗೆ ನಮ್ಗೆ ಆತಂಕ ಇದೆ. ನಾವು ಹೇಳುವಂತದ್ದು, ಅದು ಮುಸಲ್ಮಾನ ಆದ್ರೆ ಅವರನ್ನು ಕ್ಯಾಂಪಿಗೆ ಹಾಕ್ಬಹುದು. ಕ್ಯಾಂಪಿಗೆ ಹಾಕಿದ್ರೆ ಏನ್ ಮಾಡ್ತಾರೆ, ಕ್ಯಾಂಪಲ್ಲಿ ಹೆಂಗಿರುತ್ತೆ, ನನ್ನ ಮಕ್ಕಳು ದೊಡ್ಡವರು, ಅದು ಬೇರೆ ಪ್ರಶ್ನೆ. ನಾವು ಹೇಳೋದು, ಒಬ್ಬ ಹಿಂದೂಗೆ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ಪೌರತ್ವ ಕೊಡ್ತೀರಿ ಯಾವಾಗ 4 ವರ್ಷ ಬಿಟ್ಟು, ಅಂದ್ರೆ ಒಂದ್ಸಲಕ್ಕೆ ಒಂದು ಪೌರತ್ವವನ್ನು ಕಳ್ಕೊಳ್ತಾನೆ, ಹೊಸ ಸಿಟಿಸನ್ ಆಗ್ತಾನೆ ಇಂಡಿಯನ್ದು. ಈ ಪ್ರಕ್ರಿಯೆಯಲ್ಲಿ ಇಲ್ಲಿಯ ಭ್ರಷ್ಟ ವ್ಯವಸ್ಥೆ, ನಿಮ್ಗೆ ಈ ದೇಶವನ್ನ ಅತ್ಯುತ್ತಮ ದೇಶ, ಭ್ರಷ್ಟಾಚಾರ ರಹಿತವಾಗಿ ಕಟ್ಟಬೇಕು ಅಂತ ನಿಮ್ಗೆ ಕನಸಿರ್ಬೋದು. ಒಬ್ಬ ವೈದ್ಯರಾಗಿ ನಿಮ್ಮ ಇವುಗಳು ಕೂಡ ಕಾನ್ಸೆಪ್ಟ್ ಬೇರೆ ಇರ್ಬೋದು. ಆದ್ರೆ ನಿಮ್ಮ ಏರಿಯಾದಲ್ಲಿರುವ ಒಬ್ಬ ಗ್ರಾಮ ಕರ್ಣಿಕ, ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ತಹಶೀಲ್ದಾರ್, ನಿಮ್ಮ ಕಾನ್ಸೆಪ್ಟ್ ನಿಮ್ಮ ಕನಸಿನ ಸಮಾಜದ ರೀತಿಯಲ್ಲಿ ಇಲ್ಲವೋ. ಅಲ್ಲಿ ಅವನ ಹತ್ರ ಹೋಗಿ ನನ್ನ ಸಿಟಿಸನ್ಶಿಪ್ಗೆ ದಾಖಲೆಯನ್ನು ಕೊಡ್ತಾ ಇದ್ದೀನಿ, ನನಗೆ ಕೊಡಿ ಅಂತ ಹೇಳುವಾಗ ಎಷ್ಟು ಕಷ್ಟಗಳಾಗ್ಬೋದು. ಭಾರತದ ಈ ವ್ಯವಸ್ಥೆ ಅದನ್ನು ಯಾರೋ ಒಂದು ಪಕ್ಷ ಹಾಳು ಮಾಡಿದೆ ಅಂತ ಹೇಳಲ್ಲ, ಕಟ್ಟುವ ಪ್ರಕ್ರಿಯೆಯಲ್ಲಿ ತುಂಬಾ ಹಾಳು ಕೂಡ ಆಗಿದೆ. ಈ ಸಿಸ್ಟಮ್ ಅಲ್ಲಿ ನನಗೆ ಆತಂಕ ಇದೆ. ನಿಮಗೆ ಆತಂಕ. ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಾವು ಸಹ ಅದನ್ನು ಒಪ್ತೇವೆ. ನಮ್ಮ ಮೈಂಡ್ ಸೆಟ್ ಸಹ ಅದೇ ರೀತಿಯಲ್ಲಿ ಉಂಟು ಎಲ್ಲರ ಸಹ. ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಇರುವಂತ ಭಾರತ ಸಿಟಿಸನ್, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತ ಯಾರೆಲ್ಲ ಇದ್ದಾರೆ ಅವರಿಗೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದು, ಬರಲಿರುವುದು ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ, ಬರುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬರಲೂಬಾರ್ದು. ನಮ್ಮಲ್ಲಿ ಇರುವವರಿಗೆ ಅದರ ಬಗ್ಗೆ ಕ್ವಶನ್ ಮಾಡಿ ಅದ್ರ ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಆಗ್ತದೆ, ಅದು ಹಾಗೆ ಆಗ್ತದೆ, ಇದಾಗ್ತದೆ, ಅದಾಗ್ತದೆ, ಎಲ್ಲರನ್ನು ತೆಗೆದು ಸಾಧ್ಯ ಇಲ್ಲ. ಇಟ್ ವೋಂಟ್ ಹ್ಯಾಪನ್. ಖಂಡಿತ ಅದು ಏನೇ ಇರಬಹುದು. NRC ಬಗ್ಗೆ ಬೇಕಾದ್ರೆ ಮತ್ತೊಂದು ನೀವು ಆರ್ಗ್ಯುಮೆಂಟ್ ಅನ್ನು ಇಡ್ರಿ ಮತ್ತೊಂದು ದಿನ. NRC ಪ್ರೊಸೀಜರ್. ಮೊನ್ನೆ ಮಂಗಳೂರಿಗೆ ಜಸ್ಟಿಸ್ HN ನಾಗಮೋಹನ್ ದಾಸ್ ಬಂದಿದ್ರು, ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು. ಮತ್ತು ಸರ್ಕಾರವೇ ಈಗ ಅವರನ್ನ, ಇದೇ ಇವರ ಬಿಜೆಪಿ ಯಡಿಯೂರಪ್ಪನ ಸರ್ಕಾರ ಅವರನ್ನ ಈಗ ದಲಿತ ರಿಸರ್ವೇಶನ್ ಬಗ್ಗೆ ಅದನ್ನು ಹೆಚ್ಚಿಸುವ ಬಗ್ಗೆ ಒಂದು ಸಮಿತಿಗೆ ಅವರನ್ನ ಚೇರ್ಮನ್ ಆಗಿ ಮಾಡಿದೆ. ಅವರೇ ಮಾತಾಡಿರುವಂತದ್ದು ವಿಡಿಯೋ ನನ್ನ ಹತ್ರ ಇದೆ. ಮೊನ್ನೆ ಮಂಗಳೂರಿನಲ್ಲಿ ನಮ್ಮ ಜೊತೆ ಮಾತಾಡಿದ ವಿಡಿಯೋ ಇದೆ. ಅವರು ಇದು ಯಾವ ರೀತಿಯಲ್ಲೆಲ್ಲ ಆದಿವಾಸಿಗಳಿಗೆ, ಕೆಳವರ್ಗಗಳಿಗೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಎಸ್ಟೇಟ್ಗಳಿಗೆಲ್ಲ ವಲಸೆ ಬಂದ ಆ ಕಾಲದಿಂದ ಬಂದವರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ, ಪ್ರಾಕ್ಟಿಕಲಿ ಹೇಳಿದ್ದಾರೆ. ಅಂದ್ರೆ ಆ ವಾದದ ಆಧಾರದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಪ್ರಾಕ್ಟಿಕಲಿ ಸಮಸ್ಯೆಗಳು ಬಂದಾಗ ಅದರಲ್ಲಿ ಒಂದು ಮೈನಾರಿಟಿ ಕಮ್ಯುನಿಟಿಗೆ ಸಹಜವಾಗಿ ಆತಂಕ ಬರ್ತದೆ. ಯಾಕಂದ್ರೆ ಈ ದೇಶದಲ್ಲಿ ನೀವು ಜಗತ್ತಿನ ಎಲ್ಲಾ ಕಡೆ ಅಲ್ಪಸಂಖ್ಯಾತರು ಯಾವ್ದಾದ್ರು ಒಂದು ಸಣ್ಣ ಮಟ್ಟದ ಸಮಸ್ಯೆಯನ್ನಾದ್ರೂ ಎದುರಿಸ್ತಾರ, ಸಹಜ, ಗೊತ್ತಾಯ್ತಲ್ಲ. ಪಾಕಿಸ್ತಾನದಲ್ಲಿ ಪ್ರಮಾಣ ಜಾಸ್ತಿ ಇರ್ಬೋದು, ನಮ್ಮಲ್ಲಿ ಅದು ಕಡಿಮೆ ಇರ್ಬೋದು ಅಂತ ಭಾವಿಸೋಣ. ಆದ್ರೆ ಇತ್ತೀಚೆಗೆ ಧರ್ಮಗಳ ವಿಭಜನೆ ಜಾಸ್ತಿ ಆಗ್ತಾ ಇದೆ. ಒಂದು ಧರ್ಮದವನನ್ನು ಕಂಡ್ರೆ ಇನ್ನೊಂದು ಧರ್ಮದವನಿಗೆ ಅನುಮಾನಗಳಿದೆ. ಸಹಜವಾಗಿ ಈಗ ಹುಟ್ಟುವಾಗ್ಲಿ ಅನುಮಾನಗಳು ಹುಟ್ಟುತ್ತೆ. ಮುಸ್ಲಿಮರಿಗೆ ಬೇರೆ ಶಾಲೆ ಇದೆ, ಹಿಂದೂಗಳಿಗೆ ಬೇರೆ ಶಾಲೆ ಇದೆ, ಈ ರೀತಿಯಲ್ಲಿ ಇದ್ದಾರೆ. ಯಾಕಂದ್ರೆ ನನ್ನ ಮಕ್ಕಳಿಗೆ ಈಗ ಮೊದಲೆಲ್ಲ ನಾವು ಹುಟ್ಟುವಾಗ ಭರತ್ ಶೆಟ್ರೆ, ನಾವು ಬ್ಯಾರಿ ಭಾಷೆ ಅಷ್ಟೇ ಸಹಜವಾಗಿ ತುಳು ಭಾಷೆನ ಕಲ್ತಿದ್ದೀನಿ. ನಾವು ನನಗೆ ಮಾತೃಭಾಷೆ ತುಳು ಯಾವ ಕಲ್ತಿದ್ದೀನಿ ನೆನಪಿಲ್ಲ, ಕನ್ನಡ ಹೋಗಿ ಶಾಲೆಯಲ್ಲಿ ಕಲ್ತಿದ್ದು. ಆದ್ರೆ ಈಗ ನನ್ನ ಮಕ್ಕಳು ಓದುವಂತ ಶಾಲೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ, ಅವ್ರಿಗೆ ತುಳು ಬರಲ್ಲ. ಬ್ಯಾರಿ, ಇಂಗ್ಲಿಷು, ಕನ್ನಡ ಮಾತ್ರ ಬರೋದು.
ಹಂಗೆ ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪೂರ್ವಾಗ್ರಹ ಪೀಡಿತರಾಗಿ ಅನುಮಾನದಿಂದ ನೋಡುವಂತ ಸಮಾಜದಲ್ಲಿ ಇಂತಹ ಸಂದರ್ಭದಲ್ಲಿ ಆತಂಕಗಳು ಜಾಸ್ತಿ ಆಗ್ತದೆ, ಭಯಗಳು ಜಾಸ್ತಿ ಆಗ್ತದೆ. ಅವು ಈ ರೀತಿಯ ಹೋರಾಟಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಮತ್ತೆ ಅಂತ ಆತಂಕಕ್ಕೊಳಗಾದವರ ಪರವಾಗಿ ನಿಲ್ಲೋದು ನಮ್ಮ ಕರ್ತವ್ಯ. ಅವ್ರು ಹೇಳೋದ್ರಲ್ಲಿ ಪಾಯಿಂಟ್ ಉಂಟು. ಅಂತ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅಂತ ಸಮಾಜವನ್ನೇ ಎಲ್ಲಿ ನಮ್ಮೊಳಗೆ ಬಿರ್ಕನ ಸ್ಟಾರ್ಟ್ ಮಾಡ್ತೇವೆ, ನಮ್ಮೊಳಗೆ ಕಂದಕವನ್ನ ತೋಡ್ತೇವೆ, ಅದೆಲ್ಲ ಅದು ಬೇರೆ ವಿಷಯ. ಈ ಒಂದು ಕಾರಣದಿಂದಾಗಿ ಅಸ್ಸಾಂ ಇರ್ಬೋದು, ಈಶಾನ್ಯ ರಾಜ್ಯಗಳಿರ್ಬೋದು, ಅದು ರಾಷ್ಟ್ರ ರಾಜಧಾನಿಯಲ್ಲೇ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು ಈಗ ಸದ್ಯಕ್ಕೆ? ಜನ ಬಯಸುವುದು ಒಂದು ಶಾಂತಿಯನ್ನ. ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ, ಯಾರು ಇದನ್ನ ಗೊಂದಲವನ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಅಥವಾ ಯಾರು ಮನಸ್ಸಿನಲ್ಲಿ, ಜನರ ಮನಸ್ಸಿನಲ್ಲಿ ಹೆದರಿಕೆಯನ್ನ ಹುಟ್ಟಿಸಿ ಒಂದು ರೀತಿಯ ಗೊಂದಲಮಯವಾಗಿ ಸ್ಟೂಡೆಂಟ್ಸ್ಗಳನ್ನ ಗಾಳಿ ಹಾಕಿ ಏನೋ ಒಂದು ರೀತಿಯ ಬೆಂಕಿಯಲ್ಲಿ ನಮ್ಮ ಬೇಳೆ ಬೇಯಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಅದನ್ನು ಫಸ್ಟ್ಗೆ ನಿಲ್ಲಿಸ್ಬೇಕು. ಜನರಿಗೆ ಈ ಕ್ಯಾಬಿನ ಬಗ್ಗೆ ಅಥವಾ ಈ ಆಕ್ಟ್ ಆಗಿದೆ ನಿವಾರಿಸಲಿ ಬಿಜೆಪಿ ಕೂಡ ಸ್ವಲ್ಪ ಹಿಂದುಳಿದಿಂದ ಅನಿಸ್ತಾ ಇಲ್ವಾ? ಗೊಂದಲ ಸೃಷ್ಟಿಯಾಗಿದೆ. ಸೃಷ್ಟಿ ಆದ್ಮೇಲೆ ಅದನ್ನ ನಿವಾರಿಸುವಂತ ಜವಾಬ್ದಾರಿ ಕೂಡ ತಮ್ಮದೇ ಇದೆ. 100%. ಈಗ ಗೊಂದಲ ಏನೆಲ್ಲ ಉಂಟು ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸ ಎಲ್ಲ ಕಡೆ ಆಗ್ತಾ ಉಂಟು. ಏನಂತ ಹೇಳಿದ್ರೆ, ಈ ರೀತಿಯ ಗೊಂದಲ, ಈ ಬಿಲ್ಲಿನ ಬಗ್ಗೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ, ಈ ರೀತಿಯ ಗೊಂದಲವನ್ನ ಉತ್ಪತ್ತಿ ಮಾಡ್ತಾರೆ ಅನ್ನುವಂಥ ಕಲ್ಪನೆ ನಮ್ಮ ದೇಶದ ಜನರಿಗೆ ಯಾರಿಗೆ ಇರಲಿಲ್ಲ. ಯಾಕಂದ್ರೆ ಕ್ಲಿಯರ್ ಕಟ್ ಬಿಲ್ ಇದು. ಈಗ ಯಾರಾದ್ರೂ ಹೋಗಿ ಇಂಟರ್ನೆಟ್ಗೆ ಹೋಗಿ ಡೌನ್ಲೋಡ್ ಮಾಡಿದ್ರೆ ಈ ಬಿಲ್ ಸಿಗ್ತದೆ. ಈ ಬಿಲ್ಲನ್ನು ಕರೆಕ್ಟ್ ಆಗಿ ಓದಿದ್ರೆ ಯಾರಿಗೂ ಗೊತ್ತಾಗ್ತದೆ ಈ ಬಿಲ್ಲಲ್ಲಿ ಏನುಂಟು, ಇದರ ಫ್ಲಾಸ್ ಇದ್ರೆ ಫ್ಲಾಸ್ ಏನಂತ ಗೊತ್ತಾಗ್ತದೆ. ಬಿಲ್ಲು ಸಹ ಪಬ್ಲಿಕ್ ಇದಕ್ಕೆ, ಇದು ಆಲ್ರೆಡಿ ಬಿಲ್ ಪಾಸ್ ಆಗ್ಲಿಕ್ಕಿಂತ ಮುಂಚೆ ನಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇರ್ತದೆ ಈ ಬಿಲ್ ಎಲ್ಲ, ಜನರೆಲ್ಲ ಓದಿರ್ತಾರೆ. ಈಗ ನೀವು ಮಾತ್ರ ಈಗ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ, ನೀವು ಅವ್ರ ಹತ್ರ ಕರೆಕ್ಟ್ ಆಗಿ ಕೂತು ಒಬ್ಬ 2 ಪ್ರಶ್ನೆ ಕೇಳಿ, ಒಬ್ಬ ಇಷ್ಟವರಿಗೆ ಪ್ರತಿಭಟನೆ ಮಾಡ್ತಾ ಇದ್ದವ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಲಿಲ್ಲ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಂತ? ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್, ದಿಸ್ ಇಸ್ ದ ಟೈಮ್ ಟು ರೈಸ್, ವಿ ಹ್ಯಾವ್ ಟು ಫೈಟ್ ಫಾರ್ ರೈಟ್ಸ್. ಏನಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಒಟ್ಟು ಕಣ್ಣು ಮುಚ್ಚಿ ಕಲ್ಲು ಹೊಡೆಯೋದು ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಅವರು ಯಾರು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರೆ, ಮುನೀರ್ ಕಟಿಪಾಳ 2-3 ಅವ್ರಿಗೆ ಗೊತ್ತುಂಟು ವಿಷಯ, ನೀವು ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ರು, ಹತ್ರ ಹೋಗಿ ಒಂದು 3 ಜನರನ್ನು ಹಿಡಿದು ಕೂರಿಸಿ ಕೇಳಿ, ಈ ಯಾಕೆ ಮಾಡ್ತಾ ಇದ್ದೆಪ್ಪ ಸ್ಟ್ರೈಕ್, ಏನು ವಿಷಯ ಅಂತ ಕೇಳಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತುಂಟು, ಏನು ತಲೆ ಬುಡ ಇಲ್ಲ. ದೇ ಆರ್ ಇಲ್ ಇನ್ಫಾರ್ಮ್ಡ್. ಅವರಿಗೆ ಇನ್ಫಾರ್ಮೇಶನ್ ಇಲ್ಲ ಈ ಬಿಲ್ಲಿನ ಬಗ್ಗೆ, ಈ ಆಕ್ಟಿನ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ನೀವು ಬಿಲ್ಲನ್ನು ಓದಿಯಲ್ಲ ಒಂದ್ಸತಿ, ನೀವು ಬಿಲ್ ಡೌನ್ಲೋಡ್ ಮಾಡಿ, ಆಕ್ಟ್ ಅನ್ನ ಡೌನ್ಲೋಡ್ ಮಾಡಿ ನೀವು ಓದಿ ನೀವು ಕೀಪ್ ದ ಡಾಕ್ಯುಮೆಂಟ್ ಇನ್ ಫ್ರಂಟ್ ಆಫ್ ಯು, ನೀವು ಟಿಕ್ ಮಾಡಿ ತೋರಿಸಿ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಉಂಟಂತ. ಇದು ಕಪೋಕಲ್ಪಿತ ಕಲ್ಪನೆಗಳಿಂದ ಜನರಲ್ಲಿ ಒಂದು ದೇಶತ್ತಿನ ಭಾವನೆಯನ್ನು ಹರಿಸುವಂತ ಕೆಲಸ ಆಗ್ತಾ ಉಂಟು. ಅದಕ್ಕೋಸ್ಕರ ನನಗೆ ನೋಡಿಟ್ಟೆ, ಐ ವಾಸ್ ಕನ್ಸರ್ನ್. ನಮಗೆ ಟೈಮ್ ಇಲ್ಲ ಬರ್ಲಿಕ್ಕೆ ಸಹ, ಅದೇ ಒಂದು ಕನ್ಸರ್ನ್ ಇಂದ ನಾನು ಈ ಇಂಟರ್ವ್ಯೂಗೆ ಬಂದದ್ದು. ಅದಕ್ಕೆ ಕಲ್ಪನೆಯಲ್ಲಿ ಸ್ವಲ್ಪ ಏನೋ ಗೊಂದಲ ಆಗ್ತಾ ಉಂಟು ಮನುಷ್ಯರಲ್ಲಿ. ಅವ್ರು ಹೇಳಿದಾಗೆ ಅದೊಂದು ಆ ರೀತಿಯ ನಿರ್ಮಾಣದ ಈ ಸಮಾಜದಲ್ಲಿ ಯಾವ ರೀತಿಯ ಸಮಾಜ ಉಂಟು ಈಗಿನ ಪರಿಸ್ಥಿತಿ ಅಂತ ಅವ್ರು ಏನು ಹೇಳಿದ್ರು, ಈ ರೀತಿಯ ತಪ್ಪು ಕಲ್ಪನೆಗಳ ಬಂದಾಗ ಜನ ಗೊಂದಲದಲ್ಲಿ ಸ್ವಲ್ಪ ಗೂಬೆ ಕೂರಿಸುವುದು ಒಂದು ಕಡೆ ಆದ್ರೆ, ಪೊಲಿಟಿಕಲ್ ಲೀಡರ್ಸ್ ನಮ್ಮಲ್ಲಿ ಏನಾಗಿದೆ, ಪೊಲಿಟಿಕಲ್ ಲೀಡರ್ಸ್ಗೆ ಪೊಲಿಟಿಕಲ್ ವಿಲ್ಲ ಇಲ್ಲ. ಇಲ್ಲಿನ ಸಮಸ್ಯೆ, ಈ ದೇಶದ ಸಮಸ್ಯೆ ಪ್ರತಿಯೊಂದನ್ನ ನೀವು ಯಾವ ದೃಷ್ಟಿಕೋನದಿಂದ ಏನು ನೋಡಿದ್ರು ಸಹ ಮತ್ತೆ ನೋಡುದು ವೋಟ್ ಬ್ಯಾಂಕ್ ಅನ್ನೇ ಲಾಸ್ಟ್ಗೆ. ಇಲ್ಲಿ ಕೂಡ ಅದೇ ಎಲ್ಲಾ ವಿಷಯಗಳಲ್ಲಿ ಸಹ ನಾವು ವೋಟ್ ಬ್ಯಾಂಕ್ ಅನ್ನ ನೋಡ್ಲಿಕ್ಕೋಸ್ಕರ ನಮ್ಮಲ್ಲಿ ಪೊಲಿಟಿಷಿಯನ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಸ್ಟೇಟ್ಸ್ ಮ್ಯಾನ್ಸ್ ಕಮ್ಮಿ ಆಗ್ತಾ ಇದ್ದಾರೆ. ಜನರಲ್ ಇದು ಒಂದು ಕಾರಣ. ಬಿಜೆಪಿಗೆ ಇದರಿಂದ ಲಾಭ ಆಗ್ತದೆ, ಲಾಭ ಆಗ್ತದೆ ಇಲ್ವಾ ಬೇರೆ ವಿಷಯ, ಬೇರೆ ವಿಷಯ, ಆಗ್ಲೂಬಹುದು ಆಗದೆ ಇರ್ಲೂಬಹುದು. ಆದ್ರೆ ಬೆಂಕಿ ಹಚ್ಚುವ ಅಗತ್ಯ ಉಂಟಾ? ನೀವು ಪಬ್ಲಿಕ್ ಪ್ರಾಪರ್ಟಿಯನ್ನ ಆ ರೀತಿಯಲ್ಲಿ ಹಾಳು ಮಾಡಿ ಬೆಂಕಿ ಹಚ್ಚಿಸುವಂತ, ಅದು ಕೆಲವರೆಲ್ಲ ಹೆಂಗ್ ಅವರಿಗೆ ಅದು ಕೆಲವು ಸರಿ ಕೈಮೀರಿ ಹೋಗುವಂತ ಸಾಧ್ಯತೆಗಳು ಇರ್ತದೆ. ಅದು ಕೆಲವು ಕಡೆ ಕೈಮೀರಿ ಹೋಗಿದೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಇಲ್ಲ. ಪ್ರತಿಭಟನೆ ಶಾಂತಿ ಸ್ವರೂಪದ ಪ್ರತಿಭಟನೆ ನಾವೆಲ್ಲರೂ ಸಹ ನಾವು ಮಾಡ್ತೇವೆ. ಆ ಶಾಂತಿ ಸ್ವರೂಪದ ಪ್ರತಿಭಟನೆ ಮತ್ತು ಯಾವಾಗ ವೈಲೆನ್ಸ್ ಗೆ ತಿರುಗ್ತದೆ ಆಮೇಲೆ ಸಮಸ್ಯೆ ಆಗ್ತದೆ. ನಾನು ಅದ್ ಕೇಳಿದ್, ನೀವು ಒಂದು 5 ಜನರನ್ನ ಹಿಡಿದು ಕೇಳಿ, ಈ ಪ್ರತಿಭಟನೆ ಮಾಡ್ತಾ ಇರುವಲ್ಲಿಗೆ ಹೋಗಿ ಅವ್ರ ಹತ್ರ ಕೇಳಿ, ನೀ ಯಾಕಬರ ಪ್ರತಿಭಟನೆ ಮಾಡ್ತಾ ಇದ್ದೆ ಅಂತ ಕೇಳಿ, ಅದಕ್ಕೆ ಗಂಧ ಗಾಳಿಗೆ ಗೊತ್ತಿರೋದು. ಹಾಗಾದ್ರೆ ನಿಮ್ ಪ್ರಕಾರ ಇದರಲ್ಲಿ ಯಾವುದೇ ಸಮಸ್ಯೆಗಳು ಆಗ್ತಾ ಇಲ್ಲ, ಈ ಆಕ್ಟ್ ಅಲ್ಲಿ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಇಂಟರ್ನೆಟ್ ಗೆ ಹೋಗಿ, ಗೂಗಲ್ ಗೆ ಹೋಗಿ ಡೌನ್ಲೋಡ್ ಮಾಡಿ ಸ್ವಲ್ಪ ಆಕ್ಟ್ ಅನ್ನ ಓದಿ ಒಂದ್ಸತಿ. ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನೀವು ತೋರಿಸಿ, ಅಂಡರ್ಲೈನ್ ಮಾಡಿ ತೋರಿಸಿ. DC ಹತ್ರನ ಯಾರಿಗಾದ್ರೂ ನೀವು ಒಂದು ಮನವಿಯನ್ನು ಕೊಡುವಾಗ, ಈ ಆಕ್ಟ್ ಅಲ್ಲಿ ಹೀಗೆ ಉಂಟು, ಇದರಿಂದಾಗಿ ನನ್ನ ಫಂಡಮೆಂಟಲ್ ರೈಟ್ಸ್ ಏನುಂಟು ಕಾನ್ಸ್ಟಿಟ್ಯೂಷನ್ ಗೆ ಎಗೇನ್ಸ್ಟ್ ಇದೆ, ನನ್ನ ಫಂಡಮೆಂಟಲ್ ರೈಟ್ಸ್ ಇನ್ಫ್ರಿಂಜ್ ಆಗ್ತಾ ಉಂಟು ಅಂತ ಕಂಪ್ಲೇಂಟ್ ಬರಲಿ, ಅಥವಾ ನಮ್ಮ ಮುಂದೆ ತರಲಿ ಈ ರೀತಿ ಆರ್ಗ್ಯುಮೆಂಟ್ಸ್ ಅಲ್ಲಿ ಎಲ್ಲಾದ್ರೂ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಸೆನೆಟ್ ಇಂದ ರೈಟಿಂಗ್ ನೀವು ಉತ್ತರ ಕೊಡ್ಬೇಕಲ್ಲ. ಈಗ ಗಾಳಿಯಲ್ಲಿ ಫೈರ್ ಮಾಡ್ಲಿಕ್ಕೆ ಆಗುದಿಲ್ಲ.
ಕ್ಲಿಯರ್ ಕಟ್ ಇರ್ತದೆ. ಅದರ ಮೂಲ ಪ್ರಶ್ನೆ ಮುಸ್ಲಿಮರನ್ನು ಯಾಕೆ ಹಿಂದಿಟ್ರು? ಅವರಿಗೂ ಕೂಡ ಮೂಲ ಪ್ರಶ್ನೆ ಆಗಲೇ ಹೇಳಿದೆ. ಯಾಕಂತ ಹೇಳಿದ್ರೆ ಆ ದೇಶದಲ್ಲಿ ಇಟ್ಸ್ ಇಸ್ಲಾಮಿಕ್ ಕಂಟ್ರಿ, ಅದೆಲ್ಲದು ಸಹ ಅಲ್ಲಿ ಅವರ ಪ್ರಾಸಿಕ್ಯೂಷನ್ ಆಗುದಿಲ್ಲ, ಅಲ್ಲಿ ಆಗುದು ಮೈನಾರಿಟಿ ಪ್ರಾಸಿಕ್ಯೂಷನ್ ಆಗ್ತಾ ಉಂಟಂತ ರಿಪೋರ್ಟ್ಸ್ ಉಂಟು. ಅದಕ್ಕೋಸ್ಕರ ಆ ಮೈನಾರಿಟಿಗಳಿಗೆ ಅವರ ಪ್ರೋಸೆಸ್ ಅನ್ನ ಅಲ್ಲಿ ಒಳ್ಳೆ ಬದುಕಿದ್ರೆ ಹಿಂದೂಗಳ ಜೊತೆಯಲ್ಲಿ ಮುಸ್ಲಿಮರು ಯಾಕೆ ಇಲ್ಲಿ ಮುಸ್ಲಿಂ ಬರ್ತಾ ಇದ್ರು? ಇಲ್ಲಿಯ ಮುಸ್ಲಿಂ ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ವಾ? ಇಲ್ಲಿಯ ಮುಸ್ಲಿಂ ಅಲ್ಲಿಗೆ ಹೋಗ್ಬೇಕಿತ್ತು. ತಾಂತ್ರಿಕ ಸಮಸ್ಯೆ. ನಾವು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಜಗತ್ತಿನಲ್ಲಿ ನಮ್ಗೆ ನಮ್ದೇ ಆದ ಶೀತಲ ಸಮರದಲ್ಲಿಯೂ ಕೂಡ ನಮ್ಮ ಅಲಿಪ್ತ ನೀತಿಯಿಂದಾಗಿ ನಮ್ಗೆ ಬಹಳ ದೊಡ್ಡ ಸ್ಥಾನಮಾನ ಇತ್ತು. ಈಗಲೂ ಕೂಡ ಜಗತ್ತಿನ ಎಲ್ಲಾ ಬೇರೆ ಬೇರೆ ಶಕ್ತಿಶಾಲಿ ದೇಶಗಳ ಮಧ್ಯೆ ನಮ್ಗೊಂದು ಸ್ಪೇಸ್ ಇದೆ ಈಗ. ಹಾಗಿರುವಾಗ ನಾವು ನಿರಾಶ್ರಿತರಾಗಿ ಬಂದವರನ್ನ ನಾವು ಧರ್ಮದ ಆಧಾರದಲ್ಲಿ ಗುರುತಿಸ್ತೀವಿ ಅಂತ ಅಂದ್ರೆ ನಮ್ಮ ಒಂದು ಘನತೆಗೆ, ಭಾರತದ ಘನತೆಗೆ ಎಷ್ಟು ದೊಡ್ಡ ಪೆಟ್ಟು ಕೊಡ್ತದೆ. ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಮತ್ತು ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ಸ್ ಇದನ್ನ ಟೀಕಿಸಿದ್ದಾರೆ, ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಪ್ರತಿಭಟನೆಯ ಸಂದರ್ಭದಲ್ಲಿ ಕೆಲವು ಕಡೆ ಹಿಂಸೆಗೆ ಪ್ರತಿಭಟನೆಕಾರ ಇಳಿದಿರ್ಬೋದು, ಆದ್ರೆ ಮೊನ್ನೆ ರಾತ್ರಿ ಜಾಮಿಯಾದ ವಿದ್ಯಾರ್ಥಿಗಳ ಮೇಲೆ ಅಪ್ರಚೋದಿತವಾಗಿ ಪೊಲೀಸರು ಹೊಡೆದಿದ್ದಾರೆ. ಕೆಲವು ಕಡೆ ಪೊಲೀಸರೇ ಬೈಕ್ಗಳನ್ನೆಲ್ಲ ಡ್ಯಾಮೇಜ್ ಮಾಡೋದು, ವಾಹನಗಳ ಮೇಲೆ ಸುರಿಯೋದೆಲ್ಲ ಕೂಡ ಅಂತರ್ಜಾಲದಲ್ಲಿ ನಾವು ನೋಡಿದೀವಿ. ಅದರಿಂದಾಗಿ ಪೊಲೀಸ್ ತಪ್ಪ ಅವ್ರ ತಪ್ಪ ಅದರಿಂದಾಗಿ ನಿರಾಶ್ರಿತರು ಅನ್ನುವಾಗ ನಾವು ಅವರನ್ನು ನೋಡ್ಬೇಕಾಗಿರೋದು ನಿರಾಶ್ರಿತರಾಗಿ. ಈಗ ಟಿಬೆಟ್ ನಿಂದ ಬಂದಿದ್ದಾರೆ, ಚೈನಾದ ನಮ್ಗೆ ದೌರ್ಜನ್ಯ ಆಗಿದೆ ಅಂತ ಬಂದಿರೋರು ಎಷ್ಟೋ ಕಾಲದಿಂದ ನಾವು ಅವರನ್ನು ಸಲಹಿದ್ದೀವಿ. ಈಗ ರೋಹಿಂಗ್ಯಾ ಮುಸ್ಲಿಮರು ಕೂಡ ಅದೇ ರೀತಿಯಲ್ಲಿ ಬಂದಿರುವವರು, ನಾವು ಅವರನ್ನು ಆ ರೀತಿ ನೋಡ್ಲಿಕ್ಕೆ ರೆಡಿ ಇಲ್ಲ. ಧರ್ಮದ ಆಧಾರದಲ್ಲಿ ನಾವು ನೋಡಬಹುದು. ಮುಸ್ಲಿಮರು ಅಂದ ತಕ್ಷಣ ನಾವು ಕೂಡ ಭವಿಷ್ಯದಲ್ಲಿ ಚೀನಾದವರು ಬಿಡ್ತಲ್ಲ, ಭಾರತದಲ್ಲಿ ಮಾತ್ರ ಬಿಡ್ತೇವೆ. ರೋಹಿಂಗ್ಯಾ ಮುಸ್ಲಿಮ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಬೇಕು. ರೋಹಿಂಗ್ಯಾ ಮುಸ್ಲಿಮ್ಸ್ ಅವರು ಬರ್ಮಾದಿಂದ ಬರುವಂತ, ನಾವು ಅಲ್ಲಿಂದ ಬರೋವರಿಗೆ ಏನ್ಸ ಇದನ್ನ ವಾಪಸ್ ಕಳಿಸಬೇಕು. ಈಗಲೇ ಬಹಳ ದೊಡ್ಡ ರೀತಿಯಲ್ಲಿ ಇದೆ ಅಲ್ಲಿ ಅವರನ್ನು ಹೋದ ತಕ್ಷಣ ಕೊಲ್ತಾರೆ. ಉಂಟುಂಟು ಸಾಮೂಹಿಕ ನರಮೇಧಗಳಲ್ಲಿ ನಡೆದಿದೆ. ಅವರಿಗೆ ಕೊಟ್ಟಿರುವಂತ ನೊಬೆಲ್ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಅನ್ನೋ ಚರ್ಚೆಗಳಾಯ್ತು ಆ ಹಿನ್ನೆಲೆಯಲ್ಲಿ. ಗೊತ್ತಾಯ್ತಲ್ಲ, ಅದರಲ್ಲಿ ರೋಹಿಂಗ್ಯಾ ಮುಸ್ಲಿಮ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋದ್ರೆ, ಅಲ್ಲಿ ಅವರು ನೀವು ರಿಪೋರ್ಟ್ ಸಿಗ್ಲಿಕ್ಕೆ ಹೋದ್ರೆ, ಇವನ್ ಬಾಂಗ್ಲಾದೇಶದವರು ರೋಹಿಂಗ್ಯಾರನ್ನು ವಾಪಸ್ ಅವಳಿಗೆ ಎದುರ್ತಾ ಇದ್ದಾರೆ. ಅಲ್ಲ, ಬಾಂಗ್ಲಾದೇಶ ಬಾಂಗ್ಲಾ ಆಗಬಾರ್ದು ಅಂತ ಭಾರತ, ನೀವು ಬಾಂಗ್ಲಾದೇಶ ಪಾಕಿಸ್ತಾನ ಯಾಕೆ ಹೆದರ್ತಾರನ್ನೋ ಒಂದು ಕ್ವಶನ್ ಅದು ಕೇಳಬೇಕಲ್ಲ. ನಾವು ಪೊಲಿಟಿಕಲಿ ಬ್ಲಾಂಕ್ ಆಗಿ ನಾವು ಬಾಂಗ್ಲಾದೇಶ ಆಗ್ಬೇಕಂತ ಹೇಳಿದ್ರೆ, ಬಾಂಗ್ಲಾದೇಶದವರು ರೋಹಿಂಗ್ಯಾದವರು ಯಾಕೆ ಬೇಡ ಹೇಳ್ತಾ ಇದ್ದಾರೆ? ಏನಾದ್ರೂ ರೀಸನ್ ಇರ್ಬೇಕಲ್ಲ. ಯಾಕೆ ಬೇರೆಯವ್ರು ಆಯ್ತಂತ ಹೇಳ್ತಾ ಇದ್ದಾರೆ, ಅವರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಅವರಲ್ಲಿ ಇರುವಂತಹ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಉಂಟಲ್ಲಿ. ನೀವು ಇದರಲ್ಲಿ ನೋಡಿ, ನೀವು ರಿಸರ್ಚ್ ಅನ್ನ ತೆಗೆದು ನೋಡಿ. ನೋಡೋದು ಕಷ್ಟ. ರೋಹಿಂಗ್ಯಾದರು ಬರ್ಮಾದಿಂದ ಬರುವಾಗ ಬರ್ಮಾದಲ್ಲಿ ಸಹ ಇವರು ಸಹ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅವು ಇವರ ನರಮೇಧ ಆಗಿದೆ ಅಂತ ಹೇಳಿ ನೀವು ಒಂದ್ ಸೈಡ್ ಸ್ಟೋರಿ ಹೇಳ್ತಾ ಇದ್ದೀರಿ. ಒಂದ್ ಸೈಡ್ ಸ್ಟೋರಿ ಖಂಡಿತ ಇರಲ್ಲ, ಎರಡು ಸೈಡ್ ನೋಡಿ. ಇನ್ನೊಮ್ಮೆ ಈಗ ಸಮಯ ಇಲ್ಲ, ಇನ್ನೊಮ್ಮೆ ರೋಹಿಂಗ್ಯಾದವರು ಆತಂಕ. ಈಗ ನಡೀತಾ ಇರುವಂತದ್ದೇನಿದೆ, ಈ ಬಿಲ್ಲು ಒಂದು ಶಾಂತ ಸ್ಥಿತಿಯಲ್ಲಿ ಭಾರತದ ಎಲ್ಲಾ ಸಮಸ್ಯೆಗಳು ಒಂದಿಷ್ಟು ಪರಿಹಾರದ ಸಂದರ್ಭದಲ್ಲಿ ಚರ್ಚೆ ಮಾಡಿ ತರಬಹುದಿತ್ತು. ಆದ್ರೆ NRC ಯ ಜೊತೆಯಲ್ಲಿ ಅಸ್ಸಾಮಿನಲ್ಲಿ NRC ಯಲ್ಲಿರುವಂತಹ 19 ಲಕ್ಷ ಜನರ ಪ್ರಶ್ನೆ ಇತ್ಯರ್ಥ ಮಾಡುವಂತಹ ಒಂದು ಇದರಲ್ಲಿ ಇದಕ್ಕೆ ತಿದ್ದುಪಡಿ ತಂದು ಅದೇ ಸಂದರ್ಭದಲ್ಲಿ ದೇಶದ ಎಲ್ಲಾ ಕಡೆ NRC ಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಇದು ಸಮಸ್ಯೆ ಈ ತೀವ್ರತೆಗೆ ಬಂದಿದೆ. ನಾಳೆ ಕರ್ನಾಟಕದಲ್ಲಿ ಜನವರಿಯಿಂದ ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. NRC ಮಾಡುವಾಗ ಇಲ್ಲಿ ಈಗ ಶಾಸಕ ನಾವು ಇರ್ತೀವಿ, ಆವಾಗ ಇದ್ರೆ ಗಂಭೀರತೆ ಅರಿವಾಗ್ತದೆ. ಯಾಕಂದ್ರೆ ಮುಸಲ್ಮಾನರು ಮಾತ್ರ ಅಲ್ಲ, ನಾವು ಹೇಳಿದ್ವಲ್ಲ, ಇಲ್ಲಿಯ ಬೇರೆ ಬೇರೆ ವಿಭಾಗದ ಜನರಿಗೆ ಇದರಿಂದ ನೋಡಿ, ಭಾರತದಲ್ಲಿ ಮೋದಿ ಅವರು ಎಷ್ಟು ಪವರ್ಫುಲ್ ಅಂದ್ರೆ, ಇವರ ಸಂಘಟನಾ ಶಕ್ತಿ ಎಷ್ಟು ಪವರ್ಫುಲ್ ಅಂದ್ರೆ, ಅದನ್ನು ಮೀರಿ ಜನ ಇಷ್ಟು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ ಅಂದ್ರೆ ಅದರಲ್ಲಿ ಅಪಾಯ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರ ನೆಟ್ವರ್ಕ್ ಅನ್ನು ನಾವು ಮೀರಿಸಲಿಕ್ಕೆ ಸಾಧ್ಯ ಇದೆಯಾ? ಸೋಷಿಯಲ್ ಮೀಡಿಯಾವನ್ನು ಇಟ್ಕೊಂಡು ಕೂಡ ಯಾವುದೇ ಅಭಿಪ್ರಾಯಗಳ ರಾತ್ರಿ ಆಗಲುವಾಗುವವರೆಗೆ ಬದಲಾಯಿಸಬಲ್ಲ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಸಣ್ಣದಲ್ಲ. ಸಾಮರ್ಥ್ಯ ಇದು ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಹೋಗುದಿಲ್ಲ. ಯಾಕೆಂದ್ರೆ ಡಾಕ್ಟರ್ ಒಂದೇ ಮಾತು, ನೀವು ಪ್ರತಿಭಟನಾಕಾರರ ಹತ್ರ ಹೋಗಿ ವಿಷಯ ಕೇಳಿ ಅಂತ ಹೇಳಿದ್ರಿ. ಯಾರೋ ಸಾಮಾನ್ಯ ಪ್ರತಿಭಟನಾಕಾರರ ಹತ್ರ ಅಥವಾ ಮುಸ್ಲಿಂ ಸಮುದಾಯದ ಆತಂಕದ ಬಗ್ಗೆ ಹೋಗಿ ಮಾತಾಡಿಸಿದ್ರೆ ಅವ್ರಿಗೆ ರೀಸನ್ ಸ್ವಲ್ಪ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಶಿಕ್ಷಣ ಪಡಿತಾ ಇರುವಂತಹ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ, ಧರ್ಮಾತೀತವಾಗಿ ಬೀದಿಗಿಳಿದಿದ್ದಾರೆ. ಆವಾಗ ಅವರಿಗೆ ಸ್ವಲ್ಪ ಆದ್ರೂ ತಿಳುವಳಿಕೆ ಇಲ್ಲ ಅಂತ ನಾವು ಭಾವಿಸಬೇಕಾಗತ್ತೆ. ಅವ್ರ ಪಕ್ಷದ ಕಾರ್ಯಕರ್ತರಲ್ಲ, ಯಾವಾಗ ಪಕ್ಷದ ಕಾರ್ಯಕರ್ತರಲ್ಲ. ನೀವು ಈ ಯೂನಿವರ್ಸಿಟಿಯ ಸ್ಟ್ಯಾಂಡರ್ಡ್ಸ್ ಬಗ್ಗೆ, ನಾನು ಅಕಾಡೆಮಿಷಿಯನ್, ನೀವು
ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿ ಬಂದೆ ನಾನು ಐ ನೋ ಹೌ ಇಟ್ ವರ್ಕ್ಸ್. ಇದೆಲ್ಲದು ಅವರಿಗೆ ಒಂದು ಪೊಲಿಟಿಕಲ್ ಟೆಂಪ್ಟೇಷನ್ಸ್ ಇರ್ತದೆ ಇದ್ರ ಹಿಂದೆ. ಈಗ ಅಲ್ಲಿರುವಂತ ಎಲ್ಲರೂ ಸಹ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಬರುವುದಿಲ್ಲ. ಎಲ್ಲರಿಗೂ ಅವರವರಿಂದ ಈಗ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪ್ರೊಟೆಸ್ಟ್ ನಡೀತಾ ಅವರವರಿಂದ ತುಂಬಾ ಯೂನಿವರ್ಸಿಟಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಉಂಟು. ಅವ್ರು ಹೇಳುದ್ರಲ್ಲಿ ಸರಿ ಉಂಟು. ಯೂನಿವರ್ಸಿಟಿ ಪ್ರೊಟೆಸ್ಟ್ ಆಗ್ತಾ ಉಂಟು. ಎಷ್ಟು ಪರ್ಸೆಂಟೇಜ್ ಜನ ಆ ಯೂನಿವರ್ಸಿಟಿಗಳಲ್ಲಿ ನೀವು 1,000 ಜನ ಇರುವಂತ ಯೂನಿವರ್ಸಿಟಿಯಲ್ಲಿ 15 ಜನ 20 ಜನ 50 ಜನ 100 ಜನ ಬಂದ್ರೆ ಇಟ್ಸ್ 10%. ಅದು 100 ಜನ ಬಂದ್ರೆ 10%. ನೀವು ಉಳಿದವರು 900 ಯಾಕೆ ಬರ್ತಾ ಇಲ್ಲ? ನಾವು ಮೀಡಿಯಾದವ್ರು ಏನು ಹೈಪ್ ಮಾಡ್ತೇವೆ, ಮೀಡಿಯಾದವ್ರು ಹೋಗಿ ನಿಮ್ದು ಅದು ಒಂದು ಟಿವಿ ಚಾನಲ್, ನೀವು ಹೋಗಿ ಏನ್ ಮಾಡ್ತೀರಿ, ಒಂದು 10 ಜನ ಇದ್ರು ಸಹ ಅವರಿಗೆ ಒಂದು ಲಾಠಿ ಚಾರ್ಜ್ ಏನಾದ್ರು ಆದ್ರೆ ಅವರು ಕಲ್ಲೋಡಿದನ್ನು ತೋರಿಸಲಿಲ್ಲ. ಸ್ಟಾರ್ಟಿಂಗ್ ಏನೋ ಒಂದು ಲಾಠಿ ಚಾರ್ಜ್ ಎಲ್ಲ ತೋರಿಸಿ ಅದನ್ನ ಹೀರೋ ಮಾಡಿ ಹೈಪ್ ಮಾಡಿ ಬಿಡ್ತೀರಿ. ಉಳಿದ ಅದೇ ಸಮುದಾಯ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಶಾಂತಿಯಿಂದ ಕೂತಿರ್ತಾರೆ. ಅವ್ರದ್ದು ನಾವು 100 ಜನ 10 ಜನ ಮಾಡ್ತಾರೆ. ಈಗ ದೇಶ ಹತ್ತಿ ಉರಿತಾ ಉಂಟು ಅಂತ ಎಲ್ಲಿ ಉರಿತಾ ಉಂಟು? ಅದು ದೇಶನ, ಇಡೀ ದೇಶನ, ದೇಶದ ರಾಷ್ಟ್ರದಲ್ಲಿ ಐಸೋಲೇಟೆಡ್ ಇನ್ಸಿಡೆಂಟ್. ಅಸ್ಸಾಮಲ್ಲಿ ಡಿಫ್ರೆಂಟ್ ಅಂತ ಹೇಳಿದೆ ನಾನು. ಅಲ್ಲಿ ಇಂಡಿಜಿನಿಯಸ್ ಬಗ್ಗೆ ಅವರದ್ದು ಗಲಾಟೆ, ಅಲ್ಲಿ ಗಲಾಟೆ. ಉಳಿದ ಕಡೆ ಅಲ್ಲ, ಈಗ ಕೇರಳದಲ್ಲಿ ಆಗ್ತಾ ಉಂಟು. ಅವ್ರಿಗೆ ಏನಂತ ನಡೀತಾ ಇದೆ, ಬಿಹಾರದಲ್ಲಿ ನಡೀತಾ ಇದೆ. ಕೇರಳದಲ್ಲಿ ನಡಿಬಾರ್ದಿತ್ತು, ಯಾಕಂದ್ರೆ ಸಂಘದ ದೊಡ್ಡ ಶಕ್ತಿ ಕೇಂದ್ರ ಅಲ್ಲಿ ಆಗಬಾರ್ದು. ಸಂಘ ಬಿಜೆಪಿ ಅದು ಇದನ್ನ ತರಬೇಡಿ. ಇದನ್ನು ಯಾರು ಮಾಡ್ತಾರೆ ಮಾಡ್ತಾರೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಅವರದ್ದೇ ಎಲ್ಲದನ್ನು ನಡೆಯುದು. ಅದ್ರ ಬಗ್ಗೆ ನಾವು ಪುನಃ ಹೋಗುದು ಬೇಡ. ಅವ್ರು ಎಷ್ಟು ಕೊಂದ್ರು, ಇವ್ರು ಎಷ್ಟು ಕೊಂದ್ರು, ಅದೆಲ್ಲ ವಿಷಯ ಬೇಡ. ನೀವು ಅಲ್ಲಿ ಪವರ್ಫುಲ್ ಇದ್ದದಕ್ಕೆ ಅಲ್ಲಿ ಈಗ ಸರ್ಕಾರ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮ ಸರ್ಕಾರ ಎಲ್ಲಿ ಉಂಟು, ಪಿಣರಾಯಿ ವಿಜಯನ್ ಸರ್ಕಾರ ಎಲ್ಲಿ ಉಂಟು, ಅಲ್ಲಿ ಗಲಾಟೆ ಮಾಡಿಸ್ತಾ ಇದ್ದಾರೆ. ಬಹುಶಃ ಸ್ಟೇಟ್ ಸ್ಪಾನ್ಸರ್ಡ್ ಆಗಿರ್ಬೋದು. ಅದು ಗಲಾಟೆಗಳು ನಡೆದೇ ಇಲ್ಲ ಅಲ್ಲಿ, ಪ್ರತಿಭಟನೆ ಅದೇ ಹೇಳುದು, ಪ್ರತಿಭಟನೆ ಸ್ಟೇಟ್ ಸ್ಪಾನ್ಸರ್ಡ್ ಆಗಿರ್ಬೋದು. ತೃಣಮೂಲ ಸ್ಟೇಟ್ ಸ್ಪಾನ್ಸರ್ಡ್ ಆಗಿರ್ಬೋದು. ಬೇರೆ ಕಡೆಯಲ್ಲಿ ಸಹ ಆಗ್ತಾ ಇಲ್ಲ ಅಷ್ಟು ಗಲಾಟೆ, ಜೋರಲ್ಲಿ ಆಗ್ತಾ ಇಲ್ಲ. ನಮ್ಮ ಆಶಯ ಇಷ್ಟೇ, ಈ ಒಂದು ಯಾವುದೇ ಮಸೂದೆಗಳು ಜಾರಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಭಟನೆಗಳು ನಡೆಯುವುದು ಸಹಜ. ಆದರೆ ಪ್ರತಿಭಟನೆ ಹಿಂಸಾ ರೂಪ ತಾಳಬಾರದು. ಯಾವುದೇ ಸಾವು ನೋವುಗಳಿಗೆ ಅಥವಾ ಸರ್ಕಾರಿ ಸ್ವತ್ತುಗಳಿಗೆ ಯಾವುದೇ ಧಕ್ಕೆ ಆಗದೆ ಆ ಪ್ರತಿಭಟನೆಗಳು ಆಗಲಿ, ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಿ ಅಂತ ನಮ್ಮ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಕ್ಕಿಂತ ಮೊದಲು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಳಿಕ ಪ್ರಪ್ರಥಮ ಬಾರಿಗೆ ನಮ್ಮ ಟಿವಿಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಭಾರತ್ ಶೆಟ್ಟಿ ಅವರಿಗೂ, ಅದೇ ರೀತಿ DYFIನ ರಾಜ್ಯಾಧ್ಯಕ್ಷರಾಗಿರುವಂಥ ಮುನೀರ್ ಕಾಟಿಪಳ್ಳರ್ ಅವರಿಗೂ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮ್ಮ ಕೂಡ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ.